ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಾಧಾ ಗೋವಿಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಮೊದಲನೆಯ ಸ್ಕಂದ 13ನೇ ಅಧ್ಯಾಯ ಶ್ಲೋಕ 41. ನಾರದ ಉವಾಚ ಮಾ ಕಾಂಚನ ಶುಚೋ ರಾಜನ್ ಯದೀಶ್ವರ ವಶಂ ಗತಂ ಲೋಕಾ ಸಫಲಾಯಸ್ಯೇಮೇ ವಹಂತಿ ಬಲಿಮಿಷಿತುಃ ಸಾ ಸಂಯುನಕ್ತಿ ಭೂತಾನಿ ಸ ಏವ ವಿಯುನಕ್ತಿ ಚ. ನಾರದ ಉವಾಚ, ನಾರದರು ನುಡಿದರು, ಮಾ ಎಂದಿಗೂ ಕೂಡದು, ಕಂಚನ ಯಾರಿಗಾಗಿಯೂ, ಶುಚಃ ನೀನು ದುಃಖಿಸುವುದು, ರಾಜನ್ ರಾಜನೇ, ಯತ್ ಏಕೆಂದರೆ, ಈಶ್ವರ ವಶಂ ಪರಮಪ್ರಭುವಿನ ನಿಯಂತ್ರಣದಲ್ಲಿವೆ, ಜಗತ್ ಪ್ರಪಂಚವು, ಲೋಕಃ ಸಕಲ ಜೀವಿಗಳು, ಸಪಾಲಃ ಅವರ ನಾಯಕರ ಸಹಿತ, ಯಸ್ಯ ಯಾರ, ಇಮೆ ಈ ಎಲ್ಲವೂ, ವಹಂತಿ ಸಹಿಸುತ್ತವೆ, ಬಲಿಂ ಪೂಜೆಯನ್ನು, ಈಶಿತುಹು ರಕ್ಷಿಸಲ್ಪಡಲು, ಸಹ ಅವನು, ಸಂಯುನಕ್ತಿ ಒಟ್ಟಾಗಿಸುತ್ತಾನೆ, ಭೂತಾನಿ ಸಕಲ ಜೀವಿಗಳನ್ನು, ಸಹ ಅವನು, ಏವ ಕೂಡ, ವಿಯುನಕ್ತಿ
ಅಗಲಿಕೆಯುಂಟು ಮಾಡುತ್ತಾನೆ. ಮತ್ತು ಅನುವಾದ. ಶ್ರೀ ನಾರದರು ನುಡಿದರು, ಓ ಧರ್ಮಿಷ್ಠನಾದ ರಾಜನೇ, ಯಾರಿಗಾಗಿಯೂ ಶೋಕಿಸಬೇಡ. ಪ್ರತಿಯೊಬ್ಬರೂ ಸರ್ವಶ್ರೇಷ್ಠನಾದ ಭಗವಂತನ ನಿಯಂತ್ರಣಕ್ಕೊಳಪಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಜೀವಿಗಳು ಮತ್ತು ಅವರ ನಾಯಕರು ಸುರಕ್ಷಿತರಾಗಿರಲು ಪೂಜೆ ಸಲ್ಲಿಸುತ್ತಿದ್ದಾರೆ. ಅವನೇ ಅವರೆಲ್ಲರನ್ನು ಒಟ್ಟುಗೂಡಿಸುತ್ತಾನೆ, ಅವರನ್ನು ಚದುರಿಸುತ್ತಾನೆ. ಭಾವಾರ್ಥ. ಈ ಐಹಿಕ ಜಗತ್ತಿನಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಾಗಲಿ ಪ್ರತಿಯೊಂದು ಜೀವಿಯು ದೇವೋತ್ತಮ ಪರಮಪುರುಷನಾದ ಭಗವಂತನ ನಿಯಂತ್ರಣಕ್ಕೊಳಪಟ್ಟಿರುತ್ತಾನೆ. ಈ ಬ್ರಹ್ಮಾಂಡದ ನಾಯಕನಾದ ಬ್ರಹ್ಮದೇವನಿಂದಾರಂಭಿಸಿ ಕೆಳಮಟ್ಟದ ಕ್ಷುದ್ರ ಇರುವೆಯವರೆಗೆ ಎಲ್ಲರೂ ಸರ್ವಶ್ರೇಷ್ಠ ಭಗವಂತನ ಆಜ್ಞೆಗೆ ಬದ್ಧರಾಗಿದ್ದಾರೆ. ಜೀವಿಯ ಸ್ವರೂಪ ಸ್ಥಿತಿಯೇ ಭಗವಂತನ ನಿಯಂತ್ರಣಕ್ಕೊಳಪಟ್ಟು ಪರವಶವಾಗಿರುತ್ತದೆ. ಮೂರ್ಖ ಜೀವಿಯು, ವಿಶೇಷವಾಗಿ ಮನುಷ್ಯನು, ಪರಮಪುರುಷನ ನಿಯಮದ ವಿರುದ್ಧ ಕೃತಕವಾಗಿ ಬಂಡೇಳುತ್ತಾನೆ. ತನ್ಮೂಲಕ ಅಸುರನಾಗಿ ಅಥವಾ ನಿಯಮ ಭಂಗ ಮಾಡಿ ಶಿಕ್ಷೆಗೊಳಗಾಗುತ್ತಾನೆ. ಸರ್ವಶ್ರೇಷ್ಠ ಭಗವಂತನ ಆಜ್ಞೆಯಿಂದ ಜೀವಿಯು ನಿರ್ದಿಷ್ಟ ಸ್ಥಾನದಲ್ಲಿ ನಿಹಿತನಾಗುತ್ತಾನೆ. ಮತ್ತೆ ಸರ್ವಶ್ರೇಷ್ಠ ಭಗವಂತನ ಅಥವಾ ಅವನ ಅಧಿಕೃತ ಪ್ರತಿನಿಧಿಗಳ ಆಜ್ಞೆಯಿಂದ ಆ ಸ್ಥಾನದಿಂದ ಪಲ್ಲಟಗೊಳ್ಳುತ್ತಾನೆ. ಬ್ರಹ್ಮ, ಶಿವ, ಇಂದ್ರ, ಚಂದ್ರ, ಮಹಾರಾಜ ಯುಧಿಷ್ಠಿರ ಅಥವಾ ಆಧುನಿಕ ಇತಿಹಾಸದಲ್ಲಿ ನೆಪೋಲಿಯನ್, ಅಕ್ಬರ್, ಅಲೆಕ್ಸಾಂಡರ್, ಗಾಂಧಿ, ಸುಭಾಷ್, ನೆಹರು ಎಲ್ಲ ಭಗವಂತನ ಸೇವಕರೇ ಆಗಿದ್ದಾರೆ. ಭಗವಂತನ ಪರಮ ಸಂಕಲ್ಪದಿಂದ ಅವರು ಆ ಸ್ಥಾನಗಳಲ್ಲಿ ನಿಹಿತರಾಗುತ್ತಾರೆ. ಅವರ ಆಯಾ ಸ್ಥಾನಗಳಿಂದ ನಿವಾರಿತರಾಗುತ್ತಾರೆ. ಅವರಲ್ಲಿ ಯಾರೂ ಸ್ವತಂತ್ರರಲ್ಲ. ಅಂತಹ ಮನುಷ್ಯರು ಅಥವಾ ನಾಯಕರು ಭಗವಂತನ ಸರ್ವಾತಿಶಯತೆಯನ್ನು ಗುರುತಿಸದೆ ಬಂಡೆದ್ದರೂ ಕೂಡ ಅವರನ್ನು ನಾನಾ ಬಗೆಯ ಕಷ್ಟಗಳಿಂದ ಐಹಿಕ ಜಗತ್ತಿನ ಉಗ್ರ ನಿಯಮಗಳಿಗೆ ಇನ್ನೂ ಹೆಚ್ಚು ಒಳಪಡಿಸಲಾಗುತ್ತದೆ. ಆದ್ದರಿಂದ ದೇವರಿಲ್ಲವೆಂದು ಮೂರ್ಖ ಮನುಷ್ಯರು ಮಾತ್ರ ಹೇಳುತ್ತಾರೆ. ಮಹಾರಾಜ ಯುಧಿಷ್ಠಿರನಿಗೆ ಈ ನಗ್ನ ಸತ್ಯದ ಅರಿವನ್ನು ಮಾಡಿಕೊಡಲಾಯಿತು, ಏಕೆಂದರೆ ಅವನು ತನ್ನ ವೃದ್ಧರಾದ ದೊಡ್ಡಪ್ಪ, ಚಿಕ್ಕಪ್ಪ ಮತ್ತು ದೊಡ್ಡಮ್ಮಂದಿರ ತತ್ಕ್ಷಣದ ಅಗಲಿಕೆಯಿಂದ ತುಂಬಾ ದುಃಖಿತನಾಗಿದ್ದನು. ಮಹಾರಾಜ ಧೃತರಾಷ್ಟ್ರನು ತನ್ನ ಪೂರ್ವ ಕರ್ಮಾನುಸಾರವಾಗಿ ಆ ಸ್ಥಾನದಲ್ಲಿ ನಿಹಿತನಾಗಿದ್ದನು. ಆಗಲೇ ಅವನು ನೋವನ್ನುಂಡಿದ್ದನು ಅಥವಾ ಹಿಂದೆ ಸಂವರ್ಧಿಸಿದ ಲಾಭಗಳನ್ನು ಅನುಭೋಗಿಸಿದ್ದನು. ತನ್ನ ಸೌಭಾಗ್ಯದಿಂದ ಹೇಗೋ ಅವನು ವಿದುರನಂತಹ ಒಬ್ಬ ಉತ್ತಮ ತಮ್ಮನನ್ನು ಪಡೆದಿದ್ದನು. ಹಾಗೆಂದೇ ಅವನ ಉಪದೇಶದಿಂದ ಈ ಐಹಿಕ ಲೆಕ್ಕವನ್ನು ಮುಚ್ಚಿ ಮುಕ್ತಿಯನ್ನು ಸಾಧಿಸಲು ಹೊರಟು ಹೋಗಿದ್ದನು. ಸಾಮಾನ್ಯವಾಗಿ ತಮಗೊದಗಿದ ಸುಖ ದುಃಖಗಳ ಮಾರ್ಗವನ್ನು ಯಾರೂ ತಮ್ಮ ಯೋಜನೋಪಾಯಗಳಿಂದ ಬದಲಿಸಲಾರರು. ಕಾಲದ ಸೂಕ್ಷ್ಮ ವ್ಯವಸ್ಥೆಗಧೀನವಾಗಿ ಪ್ರತಿಯೊಬ್ಬನು ಅವುಗಳನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದ್ಯಾ? ಹಾ, ಕೇಳಿಸುತ್ತೆ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಬಂದ ಹಾಗೆ ಸ್ವೀಕರಿಸಬೇಕು. ಅವುಗಳಿಗೆ ಪ್ರತಿಯಾಗಿ ವರ್ತಿಸಲು ಪ್ರಯತ್ನಿಸುವುದರಿಂದ ಏನೂ ಉಪಯೋಗವಿಲ್ಲ. ಆದ್ದರಿಂದ ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡುವುದೇ ಒಳ್ಳೆಯದು. ಮಾನವನ ಬುದ್ಧಿಶಕ್ತಿ ಮತ್ತು ಮಾನಸಿಕ ಚಟುವಟಿಕೆಗಳು ಬೆಳೆದ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಅವನಿಗೆ ಮಾತ್ರ ಈ ವಿಶೇಷಾಧಿಕಾರವನ್ನು ಕೊಡಲಾಗಿದೆ. ತನ್ನ ಜೀವನಾವಧಿಯಲ್ಲಿ ಮೋಕ್ಷ ಪಡೆಯಲು ಬೇಕಾದ ವಿಭಿನ್ನ ವೇದೋಕ್ತ ಉಪದೇಶಗಳು ಮಾನವನಿಗೆ ಮಾತ್ರ ಲಭ್ಯವಾಗಿವೆ. ಉತ್ಕೃಷ್ಟ ಬುದ್ಧಿಯ ಈ ಸದಾವಕಾಶವನ್ನು ದುರುಪಯೋಗ ಪಡಿಸುವವನನ್ನು ನಿಜವಾಗಿಯೂ ಶಿಕ್ಷಿಸಲಾಗುವುದು. ಈ ವರ್ತಮಾನದ ಬದುಕಿನಲ್ಲಿ ಅಥವಾ ಭವಿಷ್ಯದಲ್ಲಿ ಅವನನ್ನು ನಾನಾ ಬಗೆಯ ಶಿಕ್ಷೆಗಳಿಗೆ ಒಳಪಡಿಸಲಾಗುವುದು. ಭಗವಂತನು ಪ್ರತಿಯೊಬ್ಬನನ್ನು ನಿಗ್ರಹಿಸುವ ಬಗೆ ಇದಾಗಿದೆ. ಶ್ಲೋಕ 42. ಯಥಾ ಗಾವೋ ನಸಿ ಪ್ರೋಕ್ತಾ ಸ್ತಂತ್ಯ ಬದ್ಧಾಶ್ಚ ಧಾಮಭಿ ವಾಕ್ತಂತ್ಯ ನಾಮಭಿರ್ಬದ್ಧ ವಹಂತಿ ಬಲಿಮೀಶಿತು. ಯಥಾ ಹೇಗೆ, ಗಾವ ಹಸುಗಳು, ನಸಿ ಮೂಗಿನಲ್ಲಿ, ಪ್ರೋತ ಪೋಣಿಸಲ್ಪಟ್ಟ,
ತಂತ್ಯಾಂ ದಾರದಿಂದ, ಬದ್ಧ ಬಂಧಿತವಾಗಿವೆ, ಚ ಕೂಡ ದಾಮಭಿ ಹಗ್ಗಗಳಿಂದ, ವಾಕ್ ತಂತ್ಯಾಂ ವೈದಿಕ ಮಂತ್ರಗಳೆಂಬ ಜಾಲದಿಂದ, ನಾಮಭಿ ಸಾಂಕೇತಿಕ ಶಬ್ದಗಳಿಂದ, ಬದ್ಧ ಬದ್ಧರು, ವಹಂತಿ ಪಾಲಿಸುತ್ತಾರೆ, ಬಲಿಂ ಆಜ್ಞೆಗಳನ್ನು, ಈಶಿತು ಪರಮಪ್ರಭುವಿನಿಂದ ನಿಯಂತ್ರಿತರಾಗಲು. ಅನುವಾದ: ಮೂಗುದಾರ ಹಾಕುವುದರಿಂದ ಗೋವು ಹೇಗೆ ಬಂಧಿತವಾಗುತ್ತದೆಯೋ ಹಾಗೆ ಮನುಷ್ಯ ಜೀವಿಯು ನಾನಾ ಬಗೆಯ ವೇದೋಕ್ತ ಕಟ್ಟಳೆಗಳಿಂದ ಭಗವಂತನ ಶಾಸನವನ್ನು ಪಾಲಿಸಲು ಬಂಧಿತನಾಗಿರುತ್ತಾನೆ. ಭಾವಾರ್ಥ: ಪ್ರತಿಯೊಂದು ಜೀವಿಯು ಮನುಷ್ಯನಾಗಲಿ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ತನಗೆ ತಾನೇ ಸ್ವತಂತ್ರನೆಂದು ಭಾವಿಸುತ್ತದೆ. ಆದರೆ ನಿಜವಾಗಿ ಯಾರೂ ಭಗವಂತನ ನಿಷ್ಠುರ ನಿಯಮಗಳಿಂದ ಸ್ವತಂತ್ರರಲ್ಲ. ಭಗವಂತನ ನಿಯಮಗಳು ನಿಷ್ಠುರವಾದವು, ಏಕೆಂದರೆ ಯಾವ ಸನ್ನಿವೇಶದಲ್ಲೂ ಆ ನಿಯಮಗಳನ್ನು ಪಾಲಿಸದಿರಲು ಸಾಧ್ಯವಿಲ್ಲ. ವಂಚಕನಾದ ನಿಯಮ ಬಾಹಿರನು ಮಾನವ ನಿರ್ಮಿತ ನಿಯಮಗಳಿಂದ ನುಣುಚಿಕೊಳ್ಳಬಹುದು, ಆದರೆ ಪರಮಪ್ರಭುವಿನ ನಿಯಮಗಳನ್ನು ಆಲಕ್ಷಿಸುವುದು ಅಸಾಧ್ಯ. ದೈವ ನಿರ್ಮಿತ ನಿಯಮ ಕ್ರಮದಲ್ಲಾಗುವ ಸೂಕ್ಷ್ಮ ಬದಲಾವಣೆಯು ನಿಯಮ ಬಾಹಿರನು ಎದುರಿಸಲೇಬೇಕಾದ ಭಾರೀ ಅಪಾಯವನ್ನು ತಂದೊಡ್ಡಬಹುದು. ಭಗವಂತನ ಆ ನಿಯಮಗಳನ್ನು ವಿಭಿನ್ನ ಪರಿಸ್ಥಿತಿಗಳಡಿಯಲ್ಲಿ ಸಾಮಾನ್ಯವಾಗಿ ಧರ್ಮಶಾಸ್ತ್ರಗಳೆಂದು ಕರೆಯಲಾಗಿದೆ. ಆದರೆ ಧರ್ಮದ ತತ್ವಗಳು ಎಲ್ಲೆಡೆ ಒಂದೇ ಆಗಿವೆ. ಅಂದರೆ ಧರ್ಮಶಾಸ್ತ್ರಗಳಾದ ಆದರೆ ಧರ್ಮದ ತತ್ವಗಳು ಎಲ್ಲೆಡೆ ಒಂದೇ ಆಗಿವೆ. ಅಂದರೆ ಧರ್ಮಶಾಸ್ತ್ರಗಳಾದ ಪರಮದೇವನ ಆಜ್ಞೆಗಳನ್ನು ಪಾಲಿಸುವುದೇ ಆಗಿದೆ. ಅದು ಐಹಿಕ ಜೀವಿತದ ಸ್ವಭಾವವಾಗಿದೆ. ಐಹಿಕ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ತಮ್ಮದೇ ಆಯ್ಕೆಯಿಂದ ಬದ್ಧ ಜೀವನದ ಹೊಣೆಯನ್ನು ಹೊತ್ತಿದ್ದಾರೆ. ತನ್ಮೂಲಕ ಐಹಿಕ ನಿಸರ್ಗದ ನಿಯಮಗಳಿಗೆ ಸಿಲುಕಿದ್ದಾರೆ. ಈ ತೊಡಕಿನಿಂದ ಹೊರಬರುವ ಒಂದೇ ಒಂದು ದಾರಿ ಭಗವಂತನ ಆಜ್ಞಾಪಾಲನೆಯನ್ನು ಒಪ್ಪಿಕೊಳ್ಳುವುದೇ ಆಗಿದೆ. ಮಾಯೆಯ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಬದಲು ಮೂರ್ಖ ಮನುಷ್ಯ ಜೀವಿಗಳು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಹಿಂದೂಗಳು, ಮಹಮ್ಮದೀಯರು, ಭಾರತೀಯರು, ಯುರೋಪಿಯನ್ನರು, ಅಮೆರಿಕದವರು, ಚೀನೀಯರು, ಇನ್ನೂ ಹಲವು ಇತರರು ಎಂಬ ಉಪಾಧಿಗಳನ್ನಿಟ್ಟುಕೊಂಡು ವಿಭಿನ್ನ ನಾಮಕರಣ ವ್ಯವಸ್ಥೆಯಿಂದ ಬದ್ಧರಾಗುತ್ತಾರೆ. ತನ್ಮೂಲಕ ಅವರು ಆಯಾ ಧರ್ಮಗ್ರಂಥಗಳ ಅಥವಾ ಶಾಸನೋಕ್ತ ಕಟ್ಟಳೆಗಳ ಪ್ರಭಾವದಡಿಯಲ್ಲಿ ಸರ್ವಶ್ರೇಷ್ಠ ಭಗವಂತನ ಆಜ್ಞೆಗಳನ್ನು ಪಾಲಿಸುತ್ತಾರೆ. ಕಾನೂನು ವಿಧಿಸಿದ ರಾಜ್ಯ ಶಾಸನಗಳು ಧಾರ್ಮಿಕ ಶಾಸ್ತ್ರ ಸಂಹಿತೆಯ ಮೂಲ ಚಿತ್ರಣದ ಅಪರಿಪೂರ್ಣ ಅನುಕರಣೆಗಳಾಗಿವೆ. ಧರ್ಮ ನಿರಪೇಕ್ಷ ರಾಜ್ಯ ಅಥವಾ ದೈವರಹಿತ ರಾಜ್ಯವು ದೈವ ನಿಯಮಗಳನ್ನು ಮುರಿಯಲು ನಾಗರಿಕರಿಗೆ ಅನುವು ಮಾಡಿಕೊಡುತ್ತದೆ. ಆದರೆ ರಾಜ್ಯ ಶಾಸನವನ್ನು ಮೀರಿ ವರ್ತಿಸುವುದರಿಂದ ಅವರನ್ನು ತಡೆಯುತ್ತದೆ. ಅದರ ಪರಿಣಾಮವೆಂದರೆ ಸಾಮಾನ್ಯ ಜನರು ಮನುಷ್ಯ ನಿರ್ಮಿತ ಅಪರಿಪೂರ್ಣ ನಿಯಮಗಳನ್ನು ಪಾಲಿಸುವುದಕ್ಕಿಂತ ಮಿಗಿಲಾಗಿ ದೈವ ನಿಯಮವನ್ನು ಮುರಿಯುವುದರಿಂದ ಹೆಚ್ಚು ತೊಂದರೆಯನ್ನು ಅನುಭವಿಸುತ್ತಾನೆ. ಇಹ ಜೀವನದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮಾನವ ರಚನಾತ್ಮಕವಾಗಿ ಅಪರಿಪೂರ್ಣನಾಗಿರುತ್ತಾನೆ. ಐಹಿಕವಾಗಿ ಅತ್ಯಂತ ಉತ್ಕೃಷ್ಟನಾದ ಮನುಷ್ಯ ಕೂಡ ಪರಿಪೂರ್ಣ ಶಾಸನವನ್ನು ವಿಧಿಸುವ ಅತ್ಯಲ್ಪ ಸಾಧ್ಯತೆಯೂ ಇಲ್ಲ. ಹಾಗೆಯೇ ದೈವ ನಿಯಮದಲ್ಲಿ ಆ ಬಗೆಯ ಅಪರಿಪೂರ್ಣತೆ ಇಲ್ಲ. ನಾಯಕರು ದೈವ ನಿಯಮದಲ್ಲಿ ಶಿಕ್ಷಣ ಪಡೆದರೆ ಧ್ಯೇಯರಹಿತ ಮನುಷ್ಯರ ತಾತ್ಕಾಲಿಕ ವಿಧಾನದ ಶಾಸನ ಸಭೆಯ ಅಗತ್ಯವೇ ಇಲ್ಲ. ತಾತ್ಕಾಲಿಕ ವಿಧಾನದ ಮಾನವ ನಿಯಮಗಳಲ್ಲಿ ಬದಲಾವಣೆಯ ಅಗತ್ಯವಿದೆ. ಆದರೆ ದೈವ ನಿರ್ಮಿತ ನಿಯಮಗಳಲ್ಲಿ ಬದಲಾವಣೆಯೇ ಇಲ್ಲ, ಏಕೆಂದರೆ ಸಕಲ ಸಮಗ್ರನಾದ ದೇವೋತ್ತಮ ಪುರುಷನಿಂದ ಅವು ಪರಿಪೂರ್ಣವಾಗಿ ನಿರ್ಮಿತವಾಗಿವೆ. ಧರ್ಮದ ನಿಯಮಗಳು, ಧರ್ಮಗ್ರಂಥಗಳ ಕಟ್ಟಳೆಗಳು ಜೀವಿಗಳ ವಿಭಿನ್ನ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮುಕ್ತಾತ್ಮರಾದ ಭಗವತ್ ಪ್ರತಿನಿಧಿಗಳಿಂದ ನಿರ್ಮಿತವಾಗಿವೆ. ಭಗವಂತನ ಆಜ್ಞೆಗಳನ್ನು ಪಾಲಿಸುವುದರಿಂದ ಬದ್ಧರಾದ ಜೀವಿಗಳು ಲೌಕಿಕ ಅಸ್ತಿತ್ವದ ಹಿಡಿತದಿಂದ ಹಂತ ಹಂತವಾಗಿ ಬಿಡುಗಡೆ ಪಡೆಯುತ್ತವೆ. ಜೀವಿಯ ವಾಸ್ತವಿಕ ಸ್ಥಿತಿ ಹೇಗಿದ್ದರೂ ಸರ್ವಶ್ರೇಷ್ಠ ಭಗವಂತನ ಶಾಶ್ವತ ದಾಸನಾಗಿರುವುದೇ ಆಗಿದೆ. ಅವನು ತನ್ನ ಮುಕ್ತ ಸ್ಥಿತಿಯಲ್ಲಿ ಅಲೌಕಿಕ ಪ್ರೇಮದಿಂದ ಭಗವಂತನಿಗೆ ಸೇವೆ ಸಲ್ಲಿಸುತ್ತಾನೆ. ತನ್ಮೂಲಕ ಪೂರ್ಣ ಸ್ವತಂತ್ರ ಜೀವನವನ್ನು ಅನುಭವಿಸುತ್ತಾನೆ.
ಕೆಲವೊಮ್ಮೆಯಂತೂ ಭಗವಂತನೊಂದಿಗೆ ಸಮಾನವಾದ ಮಟ್ಟದಲ್ಲಿ, ಕೆಲವೊಮ್ಮೆ ಭಗವಂತನಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾನೆ. ಆದರೆ ಬದ್ಧವಾದ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ಬೇರೆ ಜೀವಿಗಳ ಪ್ರಭುವಾಗಲು ಬಯಸುತ್ತಾನೆ. ಮಾಯೆಯ ಮೋಹದಿಂದಾಗಿ ಎಲ್ಲವನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ಮನೋಧರ್ಮ ಉಂಟಾಗುತ್ತದೆ. ಇದು ಬದ್ಧ ಜೀವನದ ಮುಂದುವರಿಕೆಗೆ ಕಾರಣವಾಗುತ್ತದೆ. ಆದ್ದರಿಂದ ತನ್ನ ಮೂಲದ ಶಾಶ್ವತ ದಾಸ್ಯ ಸ್ಥಿತಿಯನ್ನು ಪುನರುಜ್ಜೀವನಗೊಳಿಸಿಕೊಂಡು ಭಗವಂತನಲ್ಲಿ ಶರಣಾಗುವವರೆಗೂ ಈ ಐಹಿಕ ಜಗತ್ತಿನಲ್ಲಿ ಜೀವಿಯು ಹೆಚ್ಚು ಹೆಚ್ಚು ಬದ್ಧನಾಗುತ್ತಿರುತ್ತಾನೆ. ಭಗವದ್ಗೀತೆಯ ಮತ್ತು ಜಗತ್ತಿನ ಇತರ ಪ್ರಖ್ಯಾತ ಧರ್ಮಗ್ರಂಥಗಳ ಅಂತಿಮ ಉಪದೇಶವು ಅದೇ ಆಗಿದೆ. ಶ್ಲೋಕ 43. ಯಥಾ ಕ್ರೀಡೋಪಸ್ಮಸ್ಕರಾಣಂ ಸಂಯೋಗ ವಿಗಮಾವಿಹ ಇಚ್ಛೆಯ ಕ್ರೀಡಿತು ಸ್ಯಾತಾಂ ತಥೈವೇಶೇಚ್ಛಯಾ ನೃಣಾಂ. ಯಥಾ ಹೇಗೆ, ಕ್ರೀಡಾ ಉಪಸ್ಕಾರಣಂ ಆಟಿಕೆಗಳ, ಸಂಯೋಗ ಕೂಡುವಿಕೆ, ವಿಗಮೌ ಅಗಲಿಕೆಯು, ಇಹ ಈ ಜಗತ್ತಿನಲ್ಲಿ, ಇಚ್ಛೆಯ ಸಂಕಲ್ಪದಿಂದ, ಕ್ರೀಡಿತು ಆಡುವವನ, ಸ್ಯಾತಾಂ ಸಂಭವಿಸುತ್ತದೋ ತಥಾ ಹಾಗೆಯೇ, ಏವ ನಿಶ್ಚಯವಾಗಿಯೂ, ಈಶಾ ಪರಮಪ್ರಭುವಿನ ಇಚ್ಛೆಯ ಸಂಕಲ್ಪದಿಂದ, ನೃಣಾಂ ಮಾನವರ. ಅನುವಾದ: ಆಟಗಾರನು ತನ್ನ ಮಧುರ ಇಚ್ಛೆಗೆ ಅನುಗುಣವಾಗಿ ಆಟಿಕೆಗಳನ್ನು ಜೋಡಿಸುತ್ತಾನೆ ಮತ್ತು ಬೇರ್ಪಡಿಸುತ್ತಾನೆ. ಅಂತೆಯೇ ಭಗವಂತನ ಪರಮೇಚ್ಛೆ ಮನುಷ್ಯರನ್ನ ಒಟ್ಟುಗೂಡಿಸುತ್ತದೆ ಮತ್ತು ಬೇರ್ಪಡಿಸುತ್ತದೆ. ಭಾವಾರ್ಥ: ನಾವು ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳಬೇಕಾದಿದೆ. ಅದೆಂದರೆ, ನಾವು ನೆಲೆ ನಿಂತ ಈ ನಿರ್ದಿಷ್ಟ ಸ್ಥಾನವು ನಮ್ಮದೇ ಪೂರ್ವಕರ್ಮಗಳ ರೂಪದಲ್ಲಿ ಪರಮೇಚ್ಛೆ ಕಲ್ಪಿಸಿದ ಏರ್ಪಾಡಾಗಿದೆ. ಸರ್ವಶ್ರೇಷ್ಠ ಭಗವಂತನು ಅಂತರ್ಯಾಮಿ ಪರಮಾತ್ಮನಾಗಿ ಎಲ್ಲ ಜೀವಿಗಳ ಹೃದಯದಲ್ಲಿ ಇರುತ್ತಾನೆ. ಭಗವದ್ಗೀತೆಯು 13.23ರಲ್ಲಿ ಇದನ್ನು ಹೇಳಿದೆ. ಆದ್ದರಿಂದ ನಮ್ಮ ಜೀವಿತದ ಎಲ್ಲ ಹಂತಗಳಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನು ಆತ ತಿಳಿದಿರುತ್ತಾನೆ. ನಮ್ಮನ್ನು ಯಾವುದೋ ನಿರ್ದಿಷ್ಟ ಸ್ಥಾನದಲ್ಲಿ ಇಡುವುದರ ಮೂಲಕ ನಮ್ಮ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳನ್ನು ಕರುಣಿಸುತ್ತಾನೆ. ಶ್ರೀಮಂತನು ಬಾಯಿಯಲ್ಲಿ ಬೆಳ್ಳಿಯ ಚಮಚವನ್ನಿಟ್ಟುಕೊಂಡು ಹುಟ್ಟಿದ ಮಗನನ್ನು ಪಡೆಯುತ್ತಾನೆ. ಶ್ರೀಮಂತನ ಮಗನಾಗಿ ಹುಟ್ಟಿದ ಆ ಮಗು ಅಂತಹ ಸ್ಥಾನಕ್ಕೆ ಅರ್ಹವಾಗಿರುತ್ತದೆ. ಆದ್ದರಿಂದಲೇ ಭಗವಂತನ ಇಚ್ಛೆಯಿಂದ ಅವನು ಅಲ್ಲಿ ಸ್ಥಾನ ಪಡೆಯುತ್ತಾನೆ. ಆ ಮಗು ಆ ಸ್ಥಾನದಿಂದ ಚ್ಯುತನಾಗಬೇಕಾದ ನಿರ್ದಿಷ್ಟ ಗಳಿಗೆಯಲ್ಲಿ ಅಂತಹ ಹಿತವಾದ ಸಂಬಂಧದಿಂದ ಬೇರ್ಪಡುವುದು ಮಗುವಿಗಾಗಲಿ ತಂದೆಗಾಗಲಿ ಇಷ್ಟವಿಲ್ಲದಿದ್ದರೂ ಭಗವಂತನ ಇಚ್ಛೆ ಅದನ್ನು ನಡೆಸಿಬಿಡುತ್ತದೆ. ಇಂತಹುದೇ ಘಟನೆ ಬಡವನ ವಿಷಯದಲ್ಲೂ ಸಂಭವಿಸುತ್ತದೆ. ಬಲ್ಲಿದನಾಗಲಿ ಬಡವನಾಗಲಿ ಜೀವಿಗಳ ಒಡನಾಟದ ಮೇಲೆ ಇಲ್ಲವೇ ಅಗಲಿಕೆಯ ಮೇಲೆ ಯಾವ ನಿಯಂತ್ರಣವನ್ನು ಹೊಂದಿಲ್ಲ. ಆಟಗಾರ ಮತ್ತು ಅವನ ಆಟಿಕೆಗಳ ನಿದರ್ಶನವನ್ನು ತಪ್ಪಾಗಿ ಭಾವಿಸಬಾರದು. ಭಗವಂತನು ನಮ್ಮ ಕ್ರಿಯೆಗಳಿಗೆ ಪ್ರತಿಕ್ರಿಯಾತ್ಮಕ ಫಲವನ್ನು ಕರುಣಿಸಲು ಬದ್ಧನಾಗಿರುವುದರಿಂದ ಆಟಗಾರನ ನಿದರ್ಶನ ಇಲ್ಲಿ ಸರಿಹೊಂದುವುದಿಲ್ಲವೆಂದು ವಾದ ಮಾಡಬಹುದು. ಆದರೆ ಅದು ಹಾಗಲ್ಲ. ಭಗವಂತನೇ ಪರಮೇಚ್ಛೆಯಾಗಿದ್ದಾನೆ. ಅವನು ಯಾವ ನಿಯಮಗಳಿಂದಲೂ ಬದ್ಧನಾಗಿಲ್ಲ ಎಂಬುದನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸಾಮಾನ್ಯವಾಗಿ ಕರ್ಮದ ನಿಯಮ ಹೀಗಿದೆ: ಅವನ ಕರ್ಮದ ಫಲವನ್ನೇ ಅವನಿಗೆ ಕರುಣಿಸಲಾಗುತ್ತದೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ ಭಗವಂತನ ಇಚ್ಛೆಯಿಂದ ಅಂತಹ ಫಲಾತ್ಮಕ ಕ್ರಿಯೆಗಳಲ್ಲಿ ಬದಲಾವಣೆಯೂ ಆಗುತ್ತದೆ. ಆದರೆ ಈ ಬದಲಾವಣೆ ಭಗವಂತನ ಇಚ್ಛೆಯಿಂದ ಮಾತ್ರವೇ ಕಾರ್ಯರೂಪಕ್ಕೆ ಬರಬಹುದು, ಬೇರೆ ಯಾವುದರಿಂದಲೂ ಅಲ್ಲ. ಆದ್ದರಿಂದ ಈ ಶ್ಲೋಕದಲ್ಲಿ ಉಕ್ತವಾದ ಆಟಗಾರನ ನಿದರ್ಶನ ತುಂಬಾ ಸರಿಯಾಗಿದೆ. ಪರಮೇಚ್ಛೆಯು ಭಗವಂತನು ಬಯಸಿದ ಏನೆಲ್ಲವನ್ನೂ ಮಾಡಲು ಸಂಪೂರ್ಣ ಸ್ವತಂತ್ರವಾಗಿದೆ. ಅವನು ಸಕಲ ಪರಿಪೂರ್ಣನಾದ್ದರಿಂದ ಅವನ ಯಾವುದೇ ಕ್ರಿಯೆಗಳಲ್ಲಾಗಲಿ ಪ್ರತಿಕ್ರಿಯೆಗಳಲ್ಲಾಗಲಿ ದೋಷ ಇರುವುದಿಲ್ಲ. ಈ ಫಲಾತ್ಮಕ ಕ್ರಿಯೆಗಳ ಬದಲಾವಣೆಗಳು ಶುದ್ಧ ಭಕ್ತನಿಗೆ ಸಂಬಂಧಿಸಿದಾಗ ಅವು ವಿಶೇಷವಾಗಿ ಭಗವಂತನಿಂದಲೇ ನಡೆಯುತ್ತವೆ.
ಯಾವ ಸಂಕೋಚವಿಲ್ಲದೆ ಭಗವಂತನಿಗೆ ಶರಣಾಗತನಾದ ಶುದ್ಧ ಭಕ್ತನನ್ನು ಅವನೇ ಪಾಪಗಳ ಎಲ್ಲ ಬಗೆಯ ಪ್ರತಿಕ್ರಿಯೆಗಳಿಂದ ಕಾಪಾಡುತ್ತಾನೆ. ಅದರ ಬಗ್ಗೆ ಯಾವ ಸಂದೇಹವೂ ಇಲ್ಲ ಎಂದು ಭಗವದ್ಗೀತೆ 9.30 ಮತ್ತು 31ರಲ್ಲಿ ಭರವಸೆ ಇಟ್ಟಿದೆ. ಭಗವಂತನಿಂದ ಬದಲಾವಣೆಗೊಂಡ ಪ್ರತಿಕ್ರಿಯೆಗಳ ನೂರಾರು ನಿದರ್ಶನಗಳು ಜಗತ್ತಿನ ಇತಿಹಾಸದಲ್ಲಿವೆ. ಪೂರ್ವಕರ್ಮಗಳ ಪ್ರತಿಕ್ರಿಯೆಗಳನ್ನು ಭಗವಂತ ಬದಲಾಯಿಸಬಲ್ಲವನಾದರೆ ಅವನು ಯಾವ ಕ್ರಿಯೆಯಿಂದಲೂ ಅಥವಾ ತನ್ನ ಕೃತ್ಯಗಳ ಪ್ರತಿಕ್ರಿಯೆಯಿಂದಲೂ ಬದ್ಧನಾಗುವುದಿಲ್ಲ. ಭಗವಂತನು ಪರಿಪೂರ್ಣನಾಗಿದ್ದಾನೆ ಮತ್ತು ಎಲ್ಲ ನಿಯಮಗಳನ್ನು ಮೀರಿದ ಅಲೌಕಿಕನಾಗಿದ್ದಾನೆ. ಶ್ಲೋಕ 44. ಯನ್ಮಸ್ಯೇ ಧ್ರುವಂ ಲೋಕ ಆಧ್ರುವಂ ವಾನ ಚೋಭಯಂ ಸರ್ವತಾ ನಹಿ ಶೋಚ್ಯಾಸ್ತೆ ಸ್ನೇಹಾದನ್ಯತ್ರ ಮೋಹಜ. ಯತ್ ಹಾಗಿದ್ದರೂ ಮನ್ಯಸೆ ತಿಳಿಯುತ್ತೀಯೇ, ಧ್ರುವಂ ಪರತರ ಸತ್ಯವನ್ನು, ಲೋಕಂ ಜನರನ್ನು, ಅಧ್ರುವಂ ಅವಾಸ್ತವವನ್ನು, ವಾ ಅಥವಾ ನಾ ಅಲ್ಲ, ಚ ಕೂಡ, ಉಭಯಂ ಎರಡನ್ನು, ಸರ್ವತಾ ಎಲ್ಲ ಸಂದರ್ಭಗಳಲ್ಲಿಯೂ, ನಾ ಎಂದಿಗೂ ಇಲ್ಲ, ಈ ಖಂಡಿತವಾಗಿ, ಶೋಚ್ಯ ದುಃಖಕ್ಕೆ ಪಾತ್ರರು, ತೇ ಅವರು, ಸ್ನೇಹಾತ್ ಪ್ರೀತಿಯಿಂದ, ಅನ್ಯತ್ರ ಅಥವಾ ಬೇರೆ ಕಾರಣಕ್ಕಾಗಿ, ಮೋಹಜಾತ್ ಭ್ರಾಂತಿಯಿಂದ. ಅನುವಾದ: ಓ ರಾಜನೇ, ನೀನು ಆತ್ಮವನ್ನು ನಿತ್ಯ ತತ್ವವೆಂದೋ ಅಥವಾ ಐಹಿಕ ದೇಹವನ್ನು ನಶ್ವರವೆಂದೋ, ಎಲ್ಲವೂ ನಿರಾಕಾರ ಪರಾತ್ಪರ ಸತ್ಯದಲ್ಲಿ ಇರುವುದೆಂದೋ ಅಥವಾ ಎಲ್ಲವೂ ಜಡ ಮತ್ತು ಚೇತನಗಳ ಅನಿರ್ವಚನೀಯ ಸಂಯೋಗವೆಂದೋ ಹೇಗಾದರೂ ಪರಿಗಣಿಸು. ಎಲ್ಲ ಸನ್ನಿವೇಶಗಳಲ್ಲೂ ಮಾಯಾಮೋಹದ ಕಾರಣದಿಂದ ಅಗಲಿಕೆಯ ಭಾವನೆಗಳುಂಟಾಗುತ್ತವೆಯೇ ವಿನ ಹೆಚ್ಚೇನೂ ಇಲ್ಲ. ಭಾವಾರ್ಥ: ಪ್ರತಿಯೊಬ್ಬ ಜೀವಿಯು ಪರಮಪ್ರಭುವಿನ ವೈಯಕ್ತಿಕ ವಿಭಿನ್ನಾಂಶವೇ ಆಗಿದ್ದಾನೆ ಎಂಬುದು ನಿಜವಾದ ಸಂಗತಿಯಾಗಿದೆ. ಜೀವಿಯ ಸ್ವರೂಪ ಸ್ಥಿತಿಯೇ ಪರಾಧೀನ ಸಹಕಾರಿ ಸೇವೆಯಾಗಿದೆ. ಅದರ ಬದ್ಧ ಜೀವಿ ಐಹಿಕ ಜೀವಿತದಲ್ಲಾಗಲಿ ನಿತ್ಯವೂ ಮತ್ತು ಜ್ಞಾನಪೂರ್ಣವೂ ಆದ ಮುಕ್ತ ಸ್ಥಿತಿಯಲ್ಲಾಗಲಿ ಜೀವಿಯು ಶಾಶ್ವತವಾಗಿ ಸರ್ವಶ್ರೇಷ್ಠ ಭಗವಂತನ ನಿಯಂತ್ರಣದಲ್ಲಿರುತ್ತದೆ. ವಾಸ್ತವ ಜ್ಞಾನದಲ್ಲಿ ಪರಿಶ್ರಮವಿಲ್ಲದವರು ಜೀವಿಯ ನೈಜ ಸ್ಥಿತಿಯ ಬಗ್ಗೆ ಅನೇಕ ಕಲ್ಪನಾತ್ಮಕ ಪ್ರಸ್ತಾವಗಳನ್ನು ಮುಂದಿಡುತ್ತಾರೆ. ಆದರೂ ಜೀವಿಯು ಶಾಶ್ವತವಾದದ್ದು. ಐಹಿಕವಾದ ಪಂಚಭೂತಗಳಿಂದಾದ ಹೊರ ಆವರಣವಾದ ದೇಹವು ನಶ್ವರವೂ ತಾತ್ಕಾಲಿಕವೂ ಆದದ್ದು ಎಂಬುದನ್ನು ತತ್ವ ಸಿದ್ಧಾಂತದ ಎಲ್ಲ ಸಂಪ್ರದಾಯಗಳು ಒಪ್ಪಿಕೊಂಡಿವೆ. ಶಾಶ್ವತ ಜೀವಿಯು ಕರ್ಮ ನಿಯಮಾನುಸಾರ ಒಂದು ಭೌತಿಕ ದೇಹದಿಂದ ಇನ್ನೊಂದಕ್ಕೆ ದಾಟಿ ಪುನರ್ಜನ್ಮ ಪಡೆಯುತ್ತದೆ. ಐಹಿಕ ದೇಹಗಳು ತಮ್ಮ ಮೂಲಭೂತ ರಚನಾಕ್ರಮದಿಂದಲೇ ನಶ್ವರವಾಗಿವೆ. ಆದ್ದರಿಂದ ಆತ್ಮವು ಇನ್ನೊಂದು ದೇಹಕ್ಕೆ ದಾಟಿದಾಗ ಅಥವಾ ಒಂದು ನಿರ್ದಿಷ್ಟ ಹಂತದಲ್ಲಿ ಐಹಿಕ ದೇಹ ನಾಶವಾದಾಗ ಶೋಕಿಸುವುದರಲ್ಲೇನೂ ಅರ್ಥವಿಲ್ಲ. ಇನ್ನು ಕೆಲವರಿದ್ದಾರೆ, ಅವರು ಜೀವಾತ್ಮನು ಲೌಕಿಕ ಪಂಜರ ಬಂಧನವನ್ನು ಕಳಚಿಕೊಂಡಾಗ ಪರಬ್ರಹ್ಮದಲ್ಲಿ ಲೀನನಾಗುತ್ತಾನೆ ಎಂದು ನಂಬುವವರು. ಮತ್ತೆಯೂ ಕೆಲವರಿದ್ದಾರೆ, ಅವರು ಚೈತನ್ಯದ ಅಥವಾ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದವರು. ಬಹಿರಿಂದ್ರಿಯ ಗ್ರಾಹ್ಯವಾದ ಜಡವನ್ನು ನಂಬುವವರು. ನಮ್ಮ ದಿನನಿತ್ಯದ ಅನುಭವದಲ್ಲಿ ನಾವು ಒಂದು ರೂಪದಿಂದ ಇನ್ನೊಂದಕ್ಕೆ ಜಡವಸ್ತುವು ಸಂಕ್ರಾಂತವಾಗುವುದನ್ನು ಎಷ್ಟೋ ನೋಡುತ್ತೇವೆ. ಆದರೆ ಅಂತಹ ಬದಲಾವಣೆಗಳನ್ನು ಕುರಿತು ನಾವು ಶೋಕಿಸುವುದಿಲ್ಲ. ಮೇಲಿನ ಯಾವುದೇ ವಿಷಯದಲ್ಲೂ ದೈವಿಕ ಶಕ್ತಿಯ ಬಲವನ್ನು ಯಾರೂ ತಡೆಯಲಾಗದು. ಅಲ್ಲಿ ಯಾರದೂ ಹಸ್ತಕ್ಷೇಪವಿಲ್ಲ. ಹಾಗಾಗಿ ಅಲ್ಲಿ ಶೋಕಕ್ಕೆ ಕಾರಣವಿಲ್ಲ. ಶ್ಲೋಕ 45. ತಸ್ಮಾಜ್ಜಂಗ ವೈಕ್ಲವ್ಯ ಅಜ್ಞಾನ ಕೃತಮಾತ್ಮನ ಕಥಂ ಜ್ಞಾತ್ವಾ ಕಥಂ ತ್ವನಾಥ ಕೃಪಣ ವರ್ತೇರಂಸ್ತೆ ಚ ಮಾಂ ವಿನಾ. ತಸ್ಮಾತ್ ಆದ್ದರಿಂದ, ಜಹಿ ತ್ಯಜಿಸು, ಅಂಗ ಓ ರಾಜನೇ, ವೈಕ್ಲವ್ಯಂ ಮಾನಸಿಕ ದೌರ್ಬಲ್ಯವನ್ನು, ಅಜ್ಞಾನದಿಂದ ಕೃತಂ ಉಂಟಾದ, ಆತ್ಮನಃ ನಿನ್ನ
ಕಥಂ ಹೇಗೆ ತು ಆದರೆ ಅನಾಥಃ ಅಸಹಾಯಕರು ಕೃಪಣ ಬಡಜೀವಿಗಳು ವರ್ತೇರನ್ ಬದುಕಲು ಸಮರ್ಥರಾಗುತ್ತಾರೆ ತೇ ಅವರು ಚ ಕೂಡ ಮಾಂ ನನಗೆ ನಾ ಅಲ್ಲದೆ. ಅನುವಾದ. ಆದ್ದರಿಂದ ಆತ್ಮದ ಅಜ್ಞಾನದಿಂದ ಉಂಟಾದ ಆತಂಕವನ್ನು ತ್ಯಜಿಸು. ಈಗ ನೀನು ಅಸಹಾಯಕರಾದ ಆ ಬಡ ಜೀವಿಗಳು ನೀನಿಲ್ಲದೆ ಹೇಗೆ ಇರುವರೆಂದು ಯೋಚಿಸುತ್ತಿರುವೆ. ಭಾವಾರ್ಥ. ನಾವು ನಮ್ಮ ಬಂಧು ಬಳಗದವರು ಅಸಹಾಯಕರಾಗಿ ನಮ್ಮನ್ನು ಅವಲಂಬಿಸಿದ್ದಾರೆಂದು ಯೋಚಿಸುತ್ತೇವಲ್ಲ, ಅದೆಲ್ಲ ಅಜ್ಞಾನದಿಂದಾಗಿ ಅಷ್ಟೇ. ಸರ್ವಶ್ರೇಷ್ಠ ಭಗವಂತನ ಆಜ್ಞೆಯಿಂದ ಈ ಜಗತ್ತಿನಲ್ಲಿ ತಾನು ಗಳಿಸಿದ ಸ್ಥಾನದ ರೂಪದಲ್ಲಿ ಪ್ರತಿಯೊಂದು ಜೀವ ಜಂತುವು ಸಕಲ ರಕ್ಷಣೆಯನ್ನು ಹೊಂದಿರುತ್ತದೆ. ಭಗವಂತನನ್ನು ಭೂತಭೃತ್ ಅಂದರೆ ಸಕಲ ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವವನೆಂದು ತಿಳಿಯಲಾಗಿದೆ. ತನ್ನ ಕರ್ತವ್ಯಗಳನ್ನು ಮಾತ್ರ ತಾನು ಮಾಡಲೇಬೇಕು. ಸರ್ವಶ್ರೇಷ್ಠ ಭಗವಂತನಲ್ಲದೆ ಬೇರೆ ಯಾರಿಗೂ ರಕ್ಷಣೆ ಕೊಡಲಾರರು. ಈ ಕೆಳಗಿನ ಶ್ಲೋಕದಲ್ಲಿ ಇದನ್ನು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಶ್ಲೋಕ 46. ಕಾಲಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕ ಕಥಾಮನ್ಯಂಸ್ತು ಗೋಪಾಯೇತ್ ಸರ್ಪಗ್ರಸ್ತಾಯ ತಾಪರಂ. ಕಾಲ ಶಾಶ್ವತ ಸಮಯ, ಕರ್ಮ ಕ್ರಿಯೆ, ಗುಣಗಳಿಗೆ ಅಧೀನ ವಶವಾಗಿ ಇರುವ ದೇಹ, ಐಹಿಕ ಶರೀರ ಮತ್ತು ಮನಸ್ಸು, ಆಯಂ ಈ ಪಂಚಭೂತಗಳಿಂದಾದ, ಕಥಂ ಹೇಗೆ, ಅನ್ಯಾನ್ ಇತರರನ್ನು, ತು ಆದರೆ, ಗೋಪಾಯೇತ್ ರಕ್ಷಿಸಿತು, ಸರ್ಪಗ್ರಸ್ತ ಹಾವಿನಿಂದ ಕಡಿಯಲ್ಪಟ್ಟವನು, ಹೆತ ಹೇಗೆ, ಪರಂ ಇತರರನ್ನು. ಅನುವಾದ. ಪಂಚಭೂತಗಳಿಂದ ನಿರ್ಮಿತವಾದ ಈ ಐಹಿಕ ಸ್ಥೂಲ ಶರೀರವು ಆಗಲೇ ಶಾಶ್ವತ ಕಾಲ, ಕರ್ಮ ಮತ್ತು ತ್ರಿಗುಣಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಆಗಿರುವಾಗ ಸರ್ಪದ ದವಡೆಯಲ್ಲಿ ಸಿಲುಕಿರುವ ಅದು ಇತರರನ್ನು ಹೇಗೆ ತಾನೇ ರಕ್ಷಿಸಿತು. ಭಾವಾರ್ಥ. ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಪ್ರಚಾರದ ಮೂಲಕ ಜಾಗತಿಕ ಸ್ವಾತಂತ್ರ್ಯಕ್ಕಾಗಿ ನಡೆಸುವ ಆಂದೋಲನಗಳಿಂದ ಯಾರಿಗೂ ಲಾಭವಾಗಲಾರದು. ಏಕೆಂದರೆ ಅವು ಸರ್ವೋನ್ನತ ಶಕ್ತಿಯಿಂದ ನಿಯಂತ್ರಿತವಾಗಿವೆ. ಬದ್ಧನಾದ ಜೀವಿಯು ಐಹಿಕ ನಿಸರ್ಗದ ಪೂರ್ಣ ನಿಯಂತ್ರಣದಲ್ಲಿದ್ದಾನೆ. ಶಾಶ್ವತ ಕಾಲ ಮತ್ತು ವಿಭಿನ್ನ ಗುಣಗಳ ಆದೇಶಾನುಸಾರವಾದ ಕರ್ಮಗಳು ಐಹಿಕ ಪ್ರಕೃತಿಯ ಪ್ರತಿನಿಧಿಗಳು. 3 ಐಹಿಕ ಗುಣಗಳಿವೆ. ಅವುಗಳಿಗೆ ಸತ್ವ, ರಜಸ್ ಮತ್ತು ತಮಸ್ ಎಂದು ಹೆಸರು. ಜೀವಿಯು ಸತ್ವಗುಣದಲ್ಲಿ ನಿಲ್ಲದಿದ್ದರೆ ವಸ್ತು ವಿಷಯವನ್ನು ಇದ್ದ ಹಾಗೆ ಕಾಣಲಾಗದು. ರಜೋಗುಣ, ತಮೋಗುಣದಲ್ಲಿರುವವರಂತೂ ವಸ್ತುಗಳನ್ನು ಇರುವಂತೆಯೇ ಖಂಡಿತ ಕಾಣಲಾರರು. ಆದ್ದರಿಂದ ರಜೋಗುಣ ತಮೋಗುಣವುಳ್ಳವರು ರುಜು ಮಾರ್ಗದಲ್ಲಿ ತಮ್ಮ ಕರ್ಮಗಳನ್ನು ನಡೆಸಲಾರರು. ಸತ್ವಗುಣದಲ್ಲಿರುವ ಮನುಷ್ಯನಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಸಹಾಯವಾಗಬಹುದು. ಹೆಚ್ಚಿನ ಜನರು ರಜೋಗುಣಿಗಳು, ತಮೋಗುಣಿಗಳು ಆಗಿರುತ್ತಾರೆ. ಆದ್ದರಿಂದ ಅವರ ಉಪಾಯಗಳು, ಯೋಜನೆಗಳು ಇತರರಿಗೆ ಯಾವ ಒಳಿತನ್ನು ಮಾಡಲಾರವು. ಈ ಗುಣಗಳಿಗಿಂತ ಮಿಗಿಲಾದದ್ದು ಶಾಶ್ವತ ಕಾಲ. ಈ ಐಹಿಕ ಜಗತ್ತಿನಲ್ಲಿನ ಎಲ್ಲದರ ರೂಪವನ್ನು ಬದಲಿಸುವುದರಿಂದ ಅದನ್ನು ಕಾಲವೆಂದು ಕರೆಯಲಾಗಿದೆ. ಒಮ್ಮೆ ನಾವು ಯಾವುದೋ ತಾತ್ಕಾಲಿಕ ಲಾಭವನ್ನು ಉಂಟು ಮಾಡಲು ಸಮರ್ಥರಾದರೂ ಕಾಲಾಂತರದಲ್ಲಿ ಆ ಉತ್ತಮ ಯೋಜನೆಯಲ್ಲಿಗೆ ಆಶಾಭಂಗ ಉಂಟಾಗುವಂತೆ ಕಾಲ ನೋಡಿಕೊಳ್ಳುತ್ತದೆ. ಮಾಡಲು ಸಾಧ್ಯವಾದ ಒಂದೇ ಒಂದು ವಿಷಯವೆಂದರೆ ಶಾಶ್ವತ ಕಾಲದಿಂದ ಹೊರಬರುವುದು ಅಷ್ಟೇ. ಕಾಲ ಕಾಪಾಡಲಾರರು ಅಷ್ಟೇ. ಕಾಲವನ್ನು ಕಾಲಸರ್ಪಕ್ಕೆ ಹೋಲಿಸಲಾಗಿದೆ. ಅದು ಕಡಿದರೆ ಸಾವು ನಿಶ್ಚಿತವೇ. ಕಾಳಿಂಗ ಕಡಿದವನನ್ನು ಯಾರೂ ಕಾಪಾಡಲಾರರು. ಕಾಳಿಂಗದಂತಹ ಕಾಲದ ಅಥವಾ ಅದರ ಸಮಗ್ರ ಸ್ವರೂಪವಾದ ತ್ರಿಗುಣಗಳ ಹಿಡಿತದಿಂದ ಹೊರಬರುವ ಅತ್ಯುತ್ತಮ ಉಪಾಯವೆಂದರೆ ಭಕ್ತಿಯೋಗ. ಭಗವದ್ಗೀತೆಯ 14.26ರಲ್ಲಿ ಹಾಗೆಯೇ ಸಲಹೆ ಕೊಟ್ಟಿದೆ. ಜಗತ್ತಿನಾದ್ಯಂತ ಭಕ್ತಿಯೋಗವನ್ನು ಉಪದೇಶಿಸುವ ಕೆಲಸದಲ್ಲಿ ಪ್ರತಿಯೊಬ್ಬನನ್ನು ತೊಡಗಿಸುವುದೇ
ಮಾನವ ಕಲ್ಯಾಣ ಕ್ರಿಯೆಗಳ ಅತ್ಯುನ್ನತ ಪರಿಪೂರ್ಣ ಯೋಜನೆಯಾಗಿದೆ. ಏಕೆಂದರೆ ಅದು ಮಾತ್ರ ಮಾಯೆಯ ನಿಯಂತ್ರಣದಿಂದ ಅಥವಾ ಮೇಲೆ ವಿವರಿಸಿದಂತೆ ಕಾಲ, ಕರ್ಮ, ಗುಣಗಳು ಯಾವುದರ ಪ್ರತಿನಿಧಿಗಳಾಗಿವೆಯೋ ಆ ಐಹಿಕ ನಿಸರ್ಗದಿಂದ ಜನರನ್ನು ಕಾಪಾಡಬಹುದಾಗಿದೆ. ಭಗವದ್ಗೀತೆ 14.26ರಲ್ಲಿ ನಿರ್ದಿಷ್ಟವಾಗಿ ಇದನ್ನು ದೃಢೀಕರಿಸಿದೆ. ಶ್ಲೋಕ 47. ಅಹಸ್ತಾನಿ ಸಹಸ್ತಾನ ಅಪದಾನಿ ಚತುಷ್ಪದಾಂ ಫಲ್ಗೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ. ಅಹಸ್ತಾನಿ ಕೈಗಳಿಲ್ಲದವರು, ಸಹಸ್ತಾನಾಂ ಕೈಗಳನ್ನು ಹೊಂದಿದವರಿಗೆ, ಅಪದಾನಿ ಕಾಲುಗಳು ಇಲ್ಲದವರು, ಚತುಪಾದಾಂ 4 ಕಾಲುಗಳುಳ್ಳವರಿಗೆ, ಫಲ್ಗೂನಿ ದುರ್ಬಲರು, ತತ್ರ ಅಲ್ಲಿ, ಮಹತಾಂ ಶಕ್ತಿಶಾಲಿಗಳಿಗೆ, ಜೀವಿಯು, ಜೀವಸ್ಯ ಜೀವಿಯ, ಜೀವನಂ ಜೀವನಾಧಾರವು. ಅನುವಾದ: ಕೈಗಳಿಲ್ಲದವು ಕೈಗಳಿರುವವರ ಬೇಟೆಯಾಗುತ್ತದೆ. ಪಾದಗಳಿಲ್ಲದವು ಚತುಷ್ಪಾದಿಗಳ ಬೇಟೆಯಾಗುತ್ತವೆ. ದುರ್ಬಲರು ಸಬಲರ ಜೀವನಾಧಾರವಾಗುತ್ತಾರೆ. ಒಂದು ಜೀವ ಇನ್ನೊಂದರ ಆಹಾರವಾಗಿರುವುದೇ ಸಾಮಾನ್ಯ ನಿಯಮವಾಗಿದೆ. ಭಾವಾರ್ಥ: ಅಸ್ತಿತ್ವದ ಹೋರಾಟದಲ್ಲಿ ಜೀವನಾಧಾರಕ್ಕೆ ಕ್ರಮಬದ್ಧವಾದ ನಿಯಮವು ಪರಮೇಚ್ಛೆಯಿಂದಲೇ ಇದೆ. ಯಾವುದೇ ಮಟ್ಟದ ಯೋಜನೆಯಿಂದಲೂ ಯಾರೂ ಅದರಿಂದ ತಪ್ಪಿಸಿಕೊಳ್ಳಲಾರರು. ಪರಮಪುರುಷನ ಇಚ್ಛೆಗೆ ಎದುರಾಗಿ ಐಹಿಕ ಜಗತ್ತಿಗೆ ಬಂದ ಜೀವಿಗಳು ಮಾಯಾಶಕ್ತಿ ಎಂದು ಕರೆಯಲಾದ ಅತ್ಯುನ್ನತ ಶಕ್ತಿಯ ನಿಯಂತ್ರಣಕ್ಕೊಳಪಡುತ್ತವೆ. ಮಾಯಾಶಕ್ತಿ ಭಗವಂತನ ನಿಯೋಗಿಯಾಗಿ ನಿಯೋಜಿತವಾಗಿದೆ. ತ್ರಿವಿಧ ಕ್ಲೇಶಗಳಿಂದ ಬದ್ಧಾತ್ಮರನ್ನು ಚಿವಿಟಿ ಹಿಂಸಿಸುವುದೇ ಈ ದೈವೀ ಮಾಯೆಯ ಉದ್ದೇಶವಾಗಿದೆ. ಆ ದುಃಖಗಳಲ್ಲಿ ಒಂದನ್ನು ಈ ಶ್ಲೋಕಗಳಲ್ಲಿ ಹೀಗೆಂದು ವಿವರಿಸಲಾಗಿದೆ: ದುರ್ಬಲರು ಸಬಲರ ಜೀವನಾಧಾರವಾಗಿರುವರು. ಬಲಿಷ್ಠರ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಯಾರಲ್ಲೂ ಸಾಕಷ್ಟು ಬಲ ಇರುವುದಿಲ್ಲ. ಭಗವತ್ ಸಂಕಲ್ಪದಿಂದ ದುರ್ಬಲರು, ಸಬಲರು, ಅತಿ ಸಬಲರು ಎಂದು ಕ್ರಮಬದ್ಧವಾಗಿ ವಿಭಾಗಗಳಿವೆ. ಹುಲಿಯೊಂದು ದುರ್ಬಲ ಪ್ರಾಣಿಯನ್ನು, ಮನುಷ್ಯನನ್ನು ತಿಂದರೆ ಅಲ್ಲಿ ಶೋಕಿಸಬೇಕಾದ್ದೇನಿಲ್ಲ. ಏಕೆಂದರೆ ಅದು ಸರ್ವಶ್ರೇಷ್ಠ ಭಗವಂತನ ನಿಯಮವಾಗಿದೆ. ಮನುಷ್ಯ ಜೀವಿಯು ಇನ್ನೊಂದು ಜೀವಿಯನ್ನು ಜೀವನಾಧಾರವಾಗಿಸಿಕೊಳ್ಳಬೇಕೆಂಬ ನಿಯಮವಿದ್ದರೂ ಅಲ್ಲಿ ಉತ್ತಮ ಅರಿವಿನ ನಿಯಮ ಕೂಡ ಇದೆ. ಧರ್ಮಗ್ರಂಥಗಳ ನಿಯಮಗಳನ್ನು ಪಾಲಿಸುವುದೇ ಮನುಷ್ಯ ಜೀವಿಯ ಉದ್ದೇಶವಾಗಿದೆ. ಇದು ಪ್ರಾಣಿಗಳಿಗೆ ಸಾಧ್ಯವಿಲ್ಲ. ಮನುಷ್ಯ ಜೀವಿ ಇರುವುದೇ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಆ ಉದ್ದೇಶಕ್ಕಾಗಿ ಭಗವಂತನಿಗೆ ಮೊದಲು ಅರ್ಪಿಸಿದ ಏನನ್ನು ಆತ ತಿನ್ನುವುದಿಲ್ಲ. ತರಕಾರಿ, ಹಣ್ಣು, ಪತ್ರೆ, ಧಾನ್ಯಗಳಿಂದ ಸಿದ್ಧಪಡಿಸಿದ ಎಲ್ಲ ಬಗೆಯ ಆಹಾರವನ್ನು ಭಗವಂತನು ತನ್ನ ಭಕ್ತನಿಂದ ಸ್ವೀಕರಿಸುತ್ತಾನೆ. ಹಣ್ಣು, ಪತ್ರೆ, ಹಾಲುಗಳನ್ನು ವಿಭಿನ್ನ ಬಗೆಗಳಲ್ಲಿ ಭಗವಂತನಿಗೆ ಅರ್ಪಿಸಬಹುದು. ಭಗವಂತನಿಗೆ ಅಡಿಗೆಯನ್ನ ನೈವೇದ್ಯ ಮಾಡಿದ ಬಳಿಕ ಭಕ್ತನು ಪ್ರಸಾದದ ಪಾಲನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದ ಅಸ್ತಿತ್ವದ ಹೋರಾಟದ ಬಳಲಿಕೆಗಳೆಲ್ಲ ಕ್ರಮೇಣ ಉಪಶಮನಗೊಳ್ಳುತ್ತವೆ. ಭಗವದ್ಗೀತೆ 9.26 ಇದನ್ನು ದೃಢೀಕರಿಸಿದೆ. ಪ್ರಾಣಿಗಳನ್ನು ತಿನ್ನುವ ಅಭ್ಯಾಸವುಳ್ಳವರು ಕೂಡ ಆ ಅಡಿಗೆಯನ್ನು ಸಮರ್ಪಿಸಬಹುದು. ಆದರೆ ಅದು ನೇರವಾಗಿ ಭಗವಂತನಿಗಲ್ಲ, ಭಗವಂತನ ನಿಯೋಗಿಗೆ ಕೆಲವು ಧಾರ್ಮಿಕ ಸಂಸ್ಕಾರಗಳ ನಿಯಮದಡಿಯಲ್ಲಿ ಅರ್ಪಿತವಾಗಬೇಕು. ಪ್ರಾಣಿ ಭಕ್ಷಣವನ್ನು ಪ್ರೋತ್ಸಾಹಿಸುವುದು ಧರ್ಮಗ್ರಂಥಗಳ ಕಟ್ಟಳೆಗಳ ಉದ್ದೇಶವಲ್ಲ, ಬದಲಾಗಿ ನಿಯಂತ್ರಿತ ನಿಯಮಗಳಿಂದ ಅದನ್ನು ಮಿತಗೊಳಿಸುವುದೇ ಆಗಿದೆ. ಜೀವಿಯು ಇತರ ಬಲವತ್ತರವಾದ ಜೀವಿಗಳ ಜೀವನಾಧಾರದ ಮೂಲವಾಗಿದೆ. ಯಾರು ಯಾವ ಸನ್ನಿವೇಶದಲ್ಲೂ ತಮ್ಮ ಜೀವನಾಧಾರದ ಬಗ್ಗೆ ಅತಿಯಾಗಿ ವ್ಯಾಕುಲರಾಗಬಾರದು. ಏಕೆಂದರೆ ಎಲ್ಲೆಡೆ ಜೀವಿಗಳಿದ್ದಾರೆ. ಯಾವ ಜೀವಿಯೂ ಯಾವ ಸ್ಥಳದಲ್ಲೂ ಆಹಾರದ ಅಭಾವದಿಂದ ಉಪವಾಸ ಬೀಳುವುದಿಲ್ಲ. ದೊಡ್ಡಪ್ಪ ಚಿಕ್ಕಪ್ಪಂದಿರು ಆಹಾರದ ಅಭಾವದಿಂದ ಬಳಲುವರೆಂದು ಚಿಂತೆಗೊಳಗಾಗಬಾರದು ಎಂದು ನಾರದರು ಮಹಾರಾಜ ಯುಧಿಷ್ಠಿರನಿಗೆ ಸಲಹೆ ಇತ್ತರು.
ಕಾಡಿನಲ್ಲಿ ದೊರೆಯುವ ಸಸ್ಯಾಹಾರವನ್ನೇ ಸರ್ವಶ್ರೇಷ್ಠ ಭಗವಂತನ ಪ್ರಸಾದವೆಂದು ಸ್ವೀಕರಿಸಿ ಅವರು ಬದುಕಬಲ್ಲರು. ತನ್ಮೂಲಕ ಮುಕ್ತಿಪಥವನ್ನು ಅರಿಯುವರು. ಬಲವತ್ತರವಾದವರಿಂದ ದುರ್ಬಲ ಜೀವಿಗಳ ಶೋಷಣೆಯು ಅಸ್ತಿತ್ವದ ಸಹಜ ನಿಯಮವಾಗಿದೆ. ಜೀವಿಗಳ ವಿಭಿನ್ನ ರಾಜ್ಯಗಳಲ್ಲಿ ದುರ್ಬಲರನ್ನು ಕಬಳಿಸುವ ಪ್ರಯತ್ನ ಯಾವಾಗಲೂ ಇದೆ. ಐಹಿಕ ನಿಯಮಗಳ ಅಡಿಯಲ್ಲಿ ಕೃತಕ ಮಾರ್ಗದಿಂದ ಈ ಪ್ರವೃತ್ತಿಯನ್ನು ತಡೆಯುವ ಸಾಧ್ಯತೆ ಇಲ್ಲ. ಆಧ್ಯಾತ್ಮಿಕ ನಿಯಮಗಳ ಅಭ್ಯಾಸದಿಂದ ಮನುಷ್ಯ ಜೀವಿಯಲ್ಲಿ ಉಂಟಾಗುವ ಆಧ್ಯಾತ್ಮಿಕ ಪ್ರಜ್ಞೆಯ ಜಾಗೃತಿಯಿಂದ ಮಾತ್ರ ಇದನ್ನು ತಡೆಯಬಹುದು. ಈ ಆಧ್ಯಾತ್ಮಿಕ ನಿಯಂತ್ರಣ ತತ್ವಗಳು ಒಂದು ಕಡೆ ದುರ್ಬಲ ಪ್ರಾಣಿಗಳ ವಧೆಯನ್ನು ಮಾಡುತ್ತಲೇ ಇನ್ನೊಂದೆಡೆ ಇತರರೊಡನೆ ಶಾಂತಿಯುತ ಸಹಬಾಳ್ವೆಯನ್ನು ಉಪದೇಶಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಮನುಷ್ಯನು ಪ್ರಾಣಿಗಳಿಗೆ ಶಾಂತಿಯುತ ಸಹಬಾಳ್ವೆ ನಡೆಸಲು ಅನುವು ಮಾಡಿಕೊಡದಿದ್ದರೆ ಅವನು ಮನುಷ್ಯ ಸಮಾಜದಲ್ಲಿ ಶಾಂತಿಯುತ ಜೀವನವನ್ನು ಹೇಗೆ ತಾನೇ ನಿರೀಕ್ಷಿಸಲು ಸಾಧ್ಯ? ಆದ್ದರಿಂದ ಕುರುಡು ನಾಯಕರು ಪರಮಪುರುಷನನ್ನು ಅರಿಯಬೇಕು. ಆ ಬಳಿಕ ದೇವರ ಸಾಮ್ರಾಜ್ಯವನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಬೇಕು. ಜಗತ್ತಿನ ಜನಸಮೂಹದ ಮನದಲ್ಲಿ ದೈವ ಪ್ರಜ್ಞೆ ಜಾಗೃತವಾಗದಿದ್ದಲ್ಲಿ ದೇವರ ರಾಜ್ಯ ಅಥವಾ ರಾಮರಾಜ್ಯ ಸಾಧ್ಯವಿಲ್ಲವಾಗಿದೆ. ಶ್ಲೋಕ 48. ತದಿದಂ ಭಗವಾನ್ ರಾಜನ್ನೇಕ ಆತ್ಮಾತ್ಮನಾಂ ಸ್ವದೃಕ್ ಅಂತರೋನಂತರೋ ಭಾತಿ ಪಶ್ಯತಂ ಮಾಯಯೋರುದಾ. ತತ್ ಆದ್ದರಿಂದ ಇದಂ ಈ ಅಭಿವ್ಯಕ್ತಿಯು ಭಗವಾನ್ ದೇವೋತ್ತಮ ಪುರುಷನು ರಾಜನೇ ಏಕಃ ಅದ್ವಿತೀಯನಾದ ಆತ್ಮ ಪರಮಾತ್ಮನು ಆತ್ಮನ ಅವನ ಶಕ್ತಿಗಳಿಂದ ಸ್ವದೃಕ್ ಗುಣಾತ್ಮಕವಾಗಿ ಅವನಂತೆಯೇ ಅಂತರ ಹೊರಗಿನಿಂದ ಅನಂತರ ಒಳಗೆ ಮತ್ತು ಅವನೇ ಭಾತಿ ಹಾಗೆ ವ್ಯಕ್ತವಾಗುತ್ತಾನೆ. ಪಶ್ಯ ನೋಡು ತಮ್ ಅವನನ್ನು ಮಾತ್ರ ಮಾಯೆಯ ನಾನಾ ಶಕ್ತಿಗಳ ಅಭಿವ್ಯಕ್ತಿಯಿಂದ ಹೃದ ಅನೇಕವಾಗಿ ಕಾಣುವ. ಅನುವಾದ: ಓ ರಾಜನೇ, ಆದ್ದರಿಂದ ನೀನು ಏಕನಾದ ಅದ್ವಿತೀಯನಾದ ಸರ್ವಶ್ರೇಷ್ಠ ಭಗವಂತನನ್ನು ಮಾತ್ರ ನೋಡಬೇಕು. ಅವನು ತಾನೇ ವಿಭಿನ್ನ ಶಕ್ತಿಗಳಾಗಿ ತೋರುತ್ತಾನೆ. ಅವನು ಅಂತರಂಗ ಬಹಿರಂಗಗಳೆರಡರಲ್ಲೂ ಇದ್ದಾನೆ. ಭಾವಾರ್ಥ: ದೇವೋತ್ತಮ ಪರಮಪುರುಷನಾದ ಭಗವಂತನು ಏಕನು ಅದ್ವಿತೀಯನೂ ಆಗಿದ್ದಾನೆ. ಆದರೆ ಅವನು ಸ್ವತಃ ವಿಭಿನ್ನ ಶಕ್ತಿಗಳಿಂದ ಕಾಣಿಸಿಕೊಳ್ಳುತ್ತಾನೆ. ಅವನು ಸ್ವಭಾವತಃ ಆನಂದಮಯವನಾಗಿದ್ದಾನೆ. ಜೀವಿಗಳು ಕೂಡ ಭಗವಂತನ ತಟಸ್ಥ ಶಕ್ತಿಯ ಪ್ರಕಟನವೇ ಆಗಿವೆ. ಆ ಶಕ್ತಿ ಭಗವಂತನೊಂದಿಗೆ ಗುಣಾತ್ಮಕವಾಗಿ ಒಂದಾದದ್ದು. ಭಗವಂತನ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಅಸಂಖ್ಯ ಜೀವಿಗಳು ಇದ್ದಾರೆ. ಆಧ್ಯಾತ್ಮಿಕ ಜಗತ್ತು ಭಗವಂತನ ಅಂತರಂಗ ಶಕ್ತಿಯ ಪ್ರಕಟನವಾದ್ದರಿಂದ ಆ ಅಂತರಂಗ ಶಕ್ತಿಯಲ್ಲಿನ ಜೀವಿಗಳು ಬಹಿರಂಗ ಶಕ್ತಿಯ ಕಲ್ಮಶವಿಲ್ಲದೆ ಗುಣಾತ್ಮಕವಾಗಿ ಭಗವಂತನೊಂದಿಗೆ ಒಂದೇ ಆಗಿವೆ. ಭಗವಂತನೊಂದಿಗೆ ಗುಣಾತ್ಮಕವಾಗಿ ಒಂದೇ ಆಗಿದ್ದರೂ ಜೀವಿಗಳು ಐಹಿಕ ಜಗತ್ತಿನ ಕಲ್ಮಶದಿಂದಾಗಿ ವಿಕೃತವಾಗಿ ತೋರುತ್ತವೆ. ಆದ್ದರಿಂದ ಈ ಲೌಕಿಕ ಜಗತ್ತಿನಲ್ಲಿ ಹುಸಿ ಸುಖ ದುಃಖಗಳನ್ನು ಜೀವಿಯು ಅನುಭವಿಸುತ್ತಾನೆ. ಅಂತಹ ಅನುಭವಗಳೆಲ್ಲ ಕ್ಷಣಿಕವಾದವು ಮತ್ತು ಜೀವಾತ್ಮದ ಮೇಲೆ ಪರಿಣಾಮವನ್ನು ಉಂಟು ಮಾಡಲಾರವು. ಭಗವಂತನ ಗುಣಗಳಿಗೆ ಸಮಾನವಾದ ತನ್ನ ಗುಣಗಳ ಮರೆವಿನಿಂದ ಜೀವಿಗೆ ಅಂತಹ ಕ್ಷಣಿಕ ಸುಖ ದುಃಖಗಳ ಸಂವೇದನೆ ಉಂಟಾಗುತ್ತದೆ. ಆದರೂ ಜೀವಿಗೆ ಸ್ವತಃ ಭಗವಂತನಿಂದ ಅಂತರಂಗದಿಂದಲೂ ಬಹಿರಂಗದಿಂದಲೂ ನಿಯತವಾದ ಚೈತನ್ಯ ಸಂಚಾರವಿರುತ್ತದೆ. ಆದ್ದರಿಂದ ಜೀವಿಯ ಪತಿತ ಸ್ಥಿತಿಯನ್ನು ಸರಿಪಡಿಸಬಹುದು. ಭಗವಂತನು ಅಂತರ್ಯಾಮಿ ಪರಮಾತ್ಮನಾಗಿ ಮತ್ತು ತನ್ನ ಪ್ರಕಟಿತ ರೂಪಗಳಾದ ಗುರು ಮತ್ತು ಅಪೌರುಷೇಯ ಗ್ರಂಥಗಳಿಂದ ಜೀವಿಯನ್ನ ಬಹಿರಂಗದಲ್ಲಿ ಸರಿಪಡಿಸುತ್ತಾನೆ. ಪ್ರತಿಯೊಬ್ಬನು ತನ್ನ ಉದ್ಧಾರಕ್ಕೆ ಭಗವಂತನ ಕಡೆ ನೋಡಬೇಕು. ಸುಖ ದುಃಖಗಳ ಹುಸಿ ತೋರಿಕೆಗಳಿಂದ ವಿಚಲಿತನಾಗಬಾರದು. ಆದರೆ ಪತಿತ ಆತ್ಮರನ್ನು ಸರಿಪಡಿಸಲು ಭಗವಂತನ ಬಾಹ್ಯ ಕಾರ್ಯಗಳಲ್ಲಿ ಅವನೊಂದಿಗೆ ಸಹಕರಿಸಲು ಪ್ರಯತ್ನಿಸಬೇಕು. ಭಗವಂತನ ಆಜ್ಞೆಯಿಂದಲೇ ಗುರುವಾಗಬೇಕು. ಭಗವಂತನೊಂದಿಗೆ ಸಹಕರಿಸಬೇಕು. ತನ್ನ ವೈಯಕ್ತಿಕ ಲಾಭಕ್ಕಾಗಿ, ಯಾವುದೋ ಐಹಿಕ ಪ್ರಾಪ್ತಿಗಾಗಿ, ವ್ಯಾಪಾರಕ್ಕೆ ದಾರಿ ಮಾಡಿಕೊಳ್ಳುವುದಕ್ಕಾಗಿ, ಹೊಟ್ಟೆಪಾಡನ್ನು ಗಳಿಸುವ ಉದ್ಯೋಗಕ್ಕಾಗಿ ಗುರುವಾಗಬಾರದು. ಸರ್ವಶ್ರೇಷ್ಠ ಭಗವಂತನ ದೃಷ್ಟಿ ಇಟ್ಟ ಅವನೊಂದಿಗೆ
ಸಹಕರಿಸುವ ಸದ್ಗುರುಗಳು ನಿಜವಾಗಿ ಗುಣಾತ್ಮಕವಾಗಿ ಭಗವಂತನೊಂದಿಗೆ ಒಂದಾಗಿದ್ದಾರೆ. ವಿಸ್ಮೃತಿಯನ್ನ ಪಡೆದವರು ಪರಾಜ್ಮುಖ ಪ್ರತಿಬಿಂಬಗಳು ಮಾತ್ರ ಆಗಿದ್ದಾರೆ. ಆದ್ದರಿಂದ ಹುಸಿ ಸುಖ ದುಃಖಗಳ ವ್ಯವಹಾರಗಳಿಂದ ವಿಚಲಿತನಾಗದಿರಲು ಭಗವಂತನ ಅವತಾರದ ಗುರಿಯಾದ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ನಿರ್ವಹಿಸಲು ಭಗವಂತನತ್ತ ಮಾತ್ರ ನೋಡಬೇಕೆಂದು ನಾರದರು ಯುಧಿಷ್ಠಿರನಿಗೆ ಸೂಚಿಸುತ್ತಿದ್ದಾರೆ. ಅದು ಅವನ ಪ್ರಧಾನ ಕರ್ತವ್ಯ. ಶ್ಲೋಕ 49. ಸೋಯಂ ಮಧ್ಯ ಮಹಾರಾಜ ಭಗವಾನ್ ಭೂತ ಭಾವನ ಕಾಲರೂಪೋವತೀರ್ಣೋ ಶ್ಯಾಮ ಭಾವಾಯ ಸುರದ್ವಿಷಾಂ. ಸಹ ಆ ಪರಮಪ್ರಭು ಆಯಂ ಭಗವಾನ್ ಶ್ರೀಕೃಷ್ಣನು ಆದ್ಯ ಈಗ ರಾಜನೇ ಭಗವಾನ್ ದೇವೋತ್ತಮ ಪುರುಷನಾದ ಭೂತಭಾವನಃ ಸೃಷ್ಟಿಕರ್ತ ಅಥವಾ ಸಕಲ ಸೃಷ್ಟಿಯ ತಂದೆಯಾದ ಕಾಲರೂಪ ಸರ್ವನಾಶಕವಾದ ಕಾಲದ ರೂಪದಲ್ಲಿ ಅವತರಿಸಿದ್ದಾನೆ. ಅಸ್ಯಾಂ ಭೂಮಿಯ ಮೇಲೆ ಅಭಾವಾಯ ನಾಶ ಮಾಡಲು ಸುರದ್ವಿಷಾಂ ಭಗವಂತನ ಸಂಕಲ್ಪಕ್ಕೆ ವಿರೋಧವಾಗಿರುವವರನ್ನು. ಅನುವಾದ: ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಜಗತ್ತಿನಿಂದ ಮತ್ಸರಿಗಳನ್ನು ಹೊರಹಾಕಲು ಈಗ ಕಾಲರೂಪನಾಗಿ ಧರೆಗವತರಿಸಿದ್ದಾನೆ. ಭಾವಾರ್ಥ: ಮನುಷ್ಯ ಜೀವಿಗಳಲ್ಲಿ 2 ವರ್ಗಗಳಿವೆ. ಒಂದು ಮತ್ಸರಿಗಳದ್ದು, ಇನ್ನೊಂದು ವಿಧೇಯರದ್ದು. ಸರ್ವಶ್ರೇಷ್ಠ ಭಗವಂತನು ಏಕನು, ಸಕಲ ಜೀವಿಗಳ ತಂದೆಯೂ ಆಗಿದ್ದರಿಂದ ಮತ್ಸರಿಸುವ ಜೀವಿಗಳು ಕೂಡ ಅವನ ಮಕ್ಕಳೇ ಆಗಿದ್ದಾರೆ. ಆದರೆ ಅವರನ್ನು ಅಸುರರೆಂದು ಕರೆಯಲಾಗಿದೆ. ಪರಮಪಿತನಿಗೆ ವಿಧೇಯರಾದ ಜೀವಿಗಳನ್ನು ದೇವತೆಗಳೆಂದು ಕರೆಯಲಾಗಿದೆ, ಏಕೆಂದರೆ ಅವರು ಬದುಕಿನ ಐಹಿಕ ಭಾವನೆಯಿಂದ ಕಲುಷಿತರಾಗಿಲ್ಲ. ಅಸುರರು ಭಗವಂತನ ಅಸ್ತಿತ್ವವನ್ನು ಅಲ್ಲಗಳೆಯುವುದರಿಂದ ಭಗವಂತನ ಮತ್ಸರಿಗಳು ಮಾತ್ರವಲ್ಲ, ಇತರ ಸಕಲ ಜೀವಿಗಳ ಮತ್ಸರಿಗಳೂ ಆಗಿದ್ದಾರೆ. ಭಗವಂತನು ಅಸುರರನ್ನು ಈ ಜಗತ್ತಿನಿಂದ ತೊಲಗಿಸಿ ಪಾಂಡವರಂತಹ ದೇವತೆಗಳ ಆಳ್ವಿಕೆಯನ್ನು ಸ್ಥಾಪಿಸಿದಾಗ ಈ ಜಗತ್ತಿನಲ್ಲಿ ಅಸುರರ ಪ್ರಾಧಾನ್ಯವನ್ನು ಸಾಂದರ್ಭಿಕವಾಗಿ ತಿದ್ದಿದಂತಾಗುತ್ತದೆ. ಕಾಲ ಎಂಬ ಭಗವಂತನ ಪ್ರಚ್ಛನ್ನ ಬಿರುದು ಔಚಿತ್ಯಪೂರ್ಣವಾಗಿದೆ. ಆತ ಎಂದೂ ಅಪಾಯಕರನಲ್ಲ, ಆದರೆ ಅವನು ಶಾಶ್ವತತೆ, ಜ್ಞಾನ, ಆನಂದಗಳ ದಿವ್ಯ ರೂಪನಾಗಿದ್ದಾನೆ. ಭಕ್ತರಿಗೆ ಅವನ ನೈಜ ರೂಪ ತೆರೆದಿರುತ್ತದೆ. ಭಕ್ತರಲ್ಲದವರಿಗೆ ಕಾರಣರೂಪವಾದ ಕಾಲರೂಪನಾಗಿ ಕಾಣಿಸಿಕೊಳ್ಳುತ್ತಾನೆ. ಈ ಕಾರಣರೂಪ ಎಂದೂ ಅಸುರರಿಗೆ ಹರ್ಷದಾಯಕವಾಗಿರುವುದಿಲ್ಲ. ಆದ್ದರಿಂದಲೇ ಭಗವಂತನಿಂದ ಪರಾಜಿತರಾಗಲಾರವೆಂಬ ಸುರಕ್ಷಿತ ಭಾವನೆಯನ್ನು ಹೊಂದಲು ಅವರು ಭಗವಂತನನ್ನು ರೂಪರಹಿತನೆಂದು ಭಾವಿಸುತ್ತಾರೆ. ಶ್ಲೋಕ 50. ನಿಷ್ಪಾದಿತಂ ದೇವಕೃತ್ಯಂ ಅವಶೇಷಂ ಪ್ರತೀಕ್ಷತೆ ತಾವದ್ ಯೂಯಮವೇಕ್ಷಧ್ವಂ ಭವೇದ್ ಯಾವದಿಹೇಶ್ವರಃ. ನಿಷ್ಪಾದಿತಂ ಆಚರಿಸಿಯಾಯಿತು, ದೇವಕೃತಂ ದೇವತೆಗಳ ಪರವಾಗಿ ಮಾಡಬೇಕಾದ ಎಲ್ಲವನ್ನು, ಅವಶೇಷಂ ಉಳಿದುದನ್ನು, ಪ್ರತೀಕ್ಷತೆ ನಿರೀಕ್ಷಿಸಲಾಗುತ್ತಿದೆ, ತಾವತ್ ಆವರೆಗೆ, ಯೂಯಂ ನೀವು ಪಾಂಡವರೆಲ್ಲರೂ, ಆವೇಕ್ಷಧ್ವಂ ಗಮನಿಸಿ ಕಾಯಬಹುದು, ಭವೇತ್ ಇರುವನೋ, ಯಾವತ್ ಎಲ್ಲಿಯವರೆಗೆ, ಇಹ ಈ ಜಗತ್ತಿನಲ್ಲಿ, ಈಶ್ವರಃ ಪರಮಪ್ರಭುವು. ಅನುವಾದ: ದೇವತೆಗಳಿಗೆ ಸಹಾಯ ಮಾಡಲು ಭಗವಂತನು ಆಗಲೇ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಈಗ ಉಳಿದುದನ್ನು ನಿರೀಕ್ಷಿಸುತ್ತಿದ್ದಾನೆ. ನೀವು ಪಾಂಡವರು ಭಗವಂತನು ಈ ಭೂಮಿಯ ಮೇಲಿರುವವರೆಗೂ ಕಾಯಬಹುದು. ಭಾವಾರ್ಥ:
ಭಗವಂತನ ದ್ವೇಷಿಗಳಷ್ಟೇ ಅಲ್ಲದೆ ಅವನ ಭಕ್ತರ ದ್ವೇಷಿಗಳೂ ಆದ ಅಸುರರು ಈ ಐಹಿಕ ಜಗತ್ತಿನ ದೇವತಾ ಶಾಸಕರನ್ನು ಅತಿಯಾಗಿ ಪೀಡಿಸುತ್ತಾರೆ. ಆಗ ದೇವತೆಗಳ ಸಹಾಯಕ್ಕೆಂದು ಆಧ್ಯಾತ್ಮಿಕ ಆಕಾಶದಲ್ಲಿ ಅತ್ಯುನ್ನತ ಲೋಕವಾದ ಕೃಷ್ಣಲೋಕದಿಂದ ಭಗವಂತನು ಅವತರಿಸಿ ಬರುತ್ತಾನೆ. ಹಿಂದೆ ಹೇಳಿದಂತೆ ಬದ್ಧರಾದ ಜೀವಿಗಳು ಐಹಿಕ ಜಗತ್ತಿನ ಸಂಪನ್ಮೂಲಗಳ ಮೇಲೆ ಪ್ರಭುತ್ವ ಸ್ಥಾಪಿಸುವ ಬಲವಾದ ಬಯಕೆಯಿಂದ ಕೂಡಿರುತ್ತಾರೆ. ಆ ಬಯಕೆಯಿಂದ ಆದೇಶಿತವಾದ ತಮ್ಮದೇ ಆಯ್ಕೆಯಿಂದ ಐಹಿಕ ಸಂಬಂಧಗಳ ಸಂಪರ್ಕ ಬೆಳೆಸುತ್ತಾರೆ. ತಾವು ಸಮೀಕ್ಷಿಸಿದ ಎಲ್ಲಕ್ಕೂ ನಕಲಿ ಪ್ರಭುಗಳಾಗುತ್ತಾರೆ. ಪ್ರತಿಯೊಬ್ಬನು ನಕಲಿ ದೇವತೆಯಾಗಲು ಪ್ರಯತ್ನಿಸುತ್ತಿದ್ದಾನೆ. ಅಂತಹ ನಕಲಿ ದೇವತೆಗಳ ಮಧ್ಯೆ ತೀವ್ರ ಸ್ಪರ್ಧೆ ಇದೆ. ಅಂತಹ ಸ್ಪರ್ಧಾಳುಗಳನ್ನೇ ಸಾಮಾನ್ಯವಾಗಿ ಅಸುರರೆಂದು ಕರೆಯಲಾಗಿದೆ. ಈ ಜಗತ್ತಿನಲ್ಲಿ ಅಸಂಖ್ಯ ಅಸುರರಿದ್ದಾಗ ಅದು ಭಗವಂತನ ಭಕ್ತರಿಗೆ ನರಕವಾಗಿ ಪರಿಣಮಿಸುತ್ತದೆ. ಅಸುರರ ಹೆಚ್ಚಳದಿಂದಾಗಿ ಸ್ವಭಾವತಃ ಭಗವಂತನ ಭಕ್ತರಾದ ಜನ, ಶುದ್ಧ ಭಗವದ್ಭಕ್ತರು ಮತ್ತು ಉನ್ನತ ಲೋಕದಲ್ಲಿರುವ ದೇವತೆಗಳು ಕಷ್ಟಗಳ ಬಿಡುಗಡೆಗಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಮಾನವ ಸಮಾಜವನ್ನು, ಪ್ರಾಣಿ ಸಮುದಾಯವನ್ನು ಕೂಡ ಪತಿತಾವಸ್ಥೆಯಿಂದ ಉದ್ಧರಿಸಲು ತನ್ನ ಧಾಮದಿಂದ ಭಗವಂತನೇ ಸ್ವಯಂ ಅವತರಿಸುತ್ತಾನೆ, ಇಲ್ಲವೇ ತನ್ನ ಕೆಲವು ಭಕ್ತರನ್ನು ನಿಯೋಜಿಸುತ್ತಾನೆ. ಅಂತಹ ವಿಪ್ಲವಗಳು ಮಾನವ ಸಮಾಜದಲ್ಲಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮಧ್ಯೆ ಅಥವಾ ಊರ್ಧ್ವಲೋಕದಲ್ಲಿರುವ ದೇವತೆಗಳನ್ನು ಒಳಗೊಂಡಂತೆ ಇತರ ಜೀವಿಗಳ ಮಧ್ಯೆ ಕೂಡ ಸಂಭವಿಸಬಹುದು. ಕಂಸ, ಜರಾಸಂಧ, ಶಿಶುಪಾಲರಂತಹ ಅಸುರರನ್ನು ಸೋಲಿಸಲು ಭಗವಾನ್ ಕೃಷ್ಣನೇ ಸ್ವಯಂ ಅವತರಿಸಿದ್ದಾನೆ. ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯ ಅವಧಿಯಲ್ಲೂ ಭಗವಂತನು ಸರಿಸುಮಾರಾಗಿ ಎಲ್ಲ ಅಸುರರನ್ನು ಕೊಂದಿದ್ದಾನೆ. ಈಗ ಅವನು ತನ್ನ ಸಂಕಲ್ಪದಿಂದಲೇ ಈ ಲೋಕದಲ್ಲಿ ಕಾಣಿಸಿಕೊಂಡ ಯದುವಂಶವೆಂಬ ತನ್ನ ಕುಲದ ಲಯಕ್ಕಾಗಿ ಕಾಯುತ್ತಿದ್ದಾನೆ. ತನ್ನ ಶಾಶ್ವತ ಧಾಮಕ್ಕೆ ತಾನೇ ತೆರಳುವ ಮುನ್ನ ಅವರೆಲ್ಲರನ್ನು ಕರೆದುಕೊಂಡು ಹೋಗಲು ಭಗವಂತ ಬಯಸಿದ್ದನು. ನಾರದರು ವಿದುರನಂತೆ ಸದ್ಯದಲ್ಲೇ ಪ್ರಾಪ್ತವಾಗಲಿರುವ ಯದುಕುಲ ನಾಶದ ಸಂಗತಿಯನ್ನ ಬಯಲು ಮಾಡಲಿಲ್ಲ. ಈ ಘಟನೆ ಜರುಗಿ ಭಗವಂತ ಪ್ರಸ್ಥಾನಗೈಯುವವರೆಗೆ ಕಾಯುವಂತೆ ರಾಜನಿಗೂ ಅವನ ತಮ್ಮಂದರಿಗೂ ಪರೋಕ್ಷವಾಗಿ ಸೂಚನೆ ಕೊಟ್ಟರು. ಶ್ಲೋಕ 51. ಧೃತರಾಷ್ಟ್ರ ಸಹ ಭ್ರಾತ್ರ ಗಾಂಧಾರ್ಯಾ ಚ ಸ್ವಭಾರ್ಯಯ ದಕ್ಷಿಣೇನ ಹಿಮಾವತ ಋಷೀಣಾಮಾಶ್ರಮಂ ಗತಃ. ಧೃತರಾಷ್ಟ್ರನು ಸಹ ಜೊತೆಗೆ ಭ್ರಾತ್ರ ಅವನ ಸಹೋದರ ವಿದುರನ, ಗಾಂಧಾರಿಯೊಂದಿಗೂ ಚ ಮತ್ತು ಸ್ವಭಾರ್ಯೆಯ ತನ್ನ ಪತ್ನಿ ದಕ್ಷಿಣೇನ ದಕ್ಷಿಣ ಭಾಗದಿಂದ ಹಿಮಾವತ ಹಿಮಾಲಯ ಪರ್ವತಗಳ ಋಷಿಗಳ ಆಶ್ರಮಕ್ಕೆ ಗತಃ ಹೋದನು. ಅನುವಾದ: ಓ ರಾಜನೇ, ನಿನ್ನ ದೊಡ್ಡಪ್ಪನಾದ ಧೃತರಾಷ್ಟ್ರ, ಅವನ ತಮ್ಮನಾದ ವಿದುರ ಮತ್ತು ಧೃತರಾಷ್ಟ್ರನ ಹೆಂಡತಿಯಾದ ಗಾಂಧಾರಿ ಇವರು ಮಹರ್ಷಿಗಳ ಆಶ್ರಮಗಳಿರುವ ಹಿಮಾಲಯ ಪರ್ವತದ ದಕ್ಷಿಣ ಭಾಗಕ್ಕೆ ಹೋಗಿದ್ದಾರೆ. ಭಾವಾರ್ಥ: ಮಹಾರಾಜ ಯುಧಿಷ್ಠಿರನ ದುಃಖವನ್ನು ಉಪಶಮನ ಮಾಡಲು ನಾರದರು ಎಲ್ಲಕ್ಕಿಂತ ಮೊದಲು ತತ್ವಶಾಸ್ತ್ರದ ದೃಷ್ಟಿಯಿಂದ ಮಾತನಾಡಿದರು. ಆ ಬಳಿಕ ತಮ್ಮ ಮುಂಗಾಣಿಕೆಯ ಶಕ್ತಿಯಿಂದ ತಾವು ಕಾಣಬಹುದಾಗಿದ್ದ ಅವನ ದೊಡ್ಡಪ್ಪನ ಭಾವಿ ಸಂಚಾರವನ್ನು ವರ್ಣಿಸಲು ಪ್ರಾರಂಭಿಸಿದರು. ಅದನ್ನು ಈ ಕೆಳಗಿನಂತೆ ವಿವರಿಸಲು ತೊಡಗಿದರು. ಶ್ಲೋಕ 52. ಸ್ತೋತೋಭಿ ಸಪ್ತಭಿರ್ಯಾ ವೈಸ್ವರ್ಧುನಿ ಸಪ್ತದಾ ವ್ಯದಾತ್ ಸಪ್ತಾನಾಂ ಪ್ರೀತಯೇ ನಾನಾ ಸಪ್ತಸ್ತೋತಃ ಪ್ರಚಕ್ಷತೆ. ಸ್ತೋತೋಭಿ ಪ್ರವಾಹಗಳಿಂದ, ಸಪ್ತಭಿ 7, ಯಾವ ವೈ ನಿಶ್ಚಯವಾಗಿ, ಸ್ವರ್ಧುನಿ ಪವಿತ್ರ ಗಂಗೆಯು, ಸಪ್ತದ 7 ಶಾಖೆಗಳನ್ನು ವ್ಯದಾತ್ ಮಾಡಿಕೊಂಡಿತು, ಸಪ್ತಾನಾಂ 7 ಜನರ ಪ್ರೀತಯೇ ತೃಪ್ತಿಗಾಗಿ, ನಾನಾ ಬಗೆಯ ಸಪ್ತಸ್ತೋತ್ರವೆಂದು ಪ್ರಚಕ್ಷತೆ ಹೇಳುತ್ತಾರೆ. ಅನುವಾದ: ಆ ಸ್ಥಳವನ್ನು ಸಪ್ತಸ್ತೋತ್ರ ಎಂದು ಕರೆಯಲಾಗಿದೆ, ಏಕೆಂದರೆ ಅಲ್ಲಿ ಪವಿತ್ರ ಗಂಗೆಯ ಪ್ರವಾಹ 7 ಶಾಖೆಗಳಾಗಿ ವಿಭಜಿತವಾಗಿದೆ. ಇದನ್ನು ಸಪ್ತ ಮಹರ್ಷಿಗಳ ತೃಪ್ತಿಗಾಗಿ ಮಾಡಲಾಗಿತ್ತು. ಶ್ಲೋಕ 53.
ಸ್ನಾತ್ವಾನುಸವನಂ ತಸ್ಮಿನ್ ಉತ್ವಾ ಚಾಗ್ನಿನ್ಯದಾವಿದೆ ಅಬ್ದಕ್ಷ ಉಪಶಾಂತಾತ್ಮ ಸ ಅಸ್ತೆ ವಿಗತೈಷಣಃ. ಸ್ನಾತ್ವಾ ಸ್ನಾನ ಮಾಡಿ, ಅನುಸವನಂ ನಿಯತವಾಗಿ 3 ಬಾರಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, ತಸ್ಮಿನ್ ಗಂಗೆಯು 7 ವಿಭಾಗವಾಗಿರುವಲ್ಲಿ, ಉತ್ವಾ ಅಗ್ನಿಹೋತ್ರವನ್ನು ಮಾಡಿ, ಚ ಕೂಡ ಅಗ್ನಿಯಲ್ಲಿ, ಯಥಾ ವಿಧಿ ಧರ್ಮಗ್ರಂಥಗಳ ವಿಧಿಯ ಪ್ರಕಾರ, ಭಕ್ಷಃ ನೀರನ್ನು ಮಾತ್ರ ಕುಡಿಯುತ್ತಾ ಉಪವಾಸ ಮಾಡಿ, ಉಪಶಾಂತ ಸಂಪೂರ್ಣ ನಿಯಂತ್ರಣ ಹೊಂದಿದ ಆತ್ಮ, ಜಡ ಇಂದ್ರಿಯಗಳು ಮತ್ತು ಸೂಕ್ಷ್ಮ ಮನಸ್ಸುಗಳುಳ್ಳ ಸಹ ಧೃತರಾಷ್ಟ್ರನು ಆಸ್ತೆ ಇರುವನು, ವಿಗತ ಕಳೆದುಕೊಂಡವನಾಗಿ, ಏಷಣಃ ಕೌಟುಂಬಿಕ ಕ್ಷೇಮಕ್ಕೆ ಸಂಬಂಧಿಸಿದ ಯೋಚನೆಗಳನ್ನು. ಅನುವಾದ: ದಿನವೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಸ್ನಾನ ಮಾಡುತ್ತಾ, ಅಗ್ನಿಹೋತ್ರಗೈಯುತ್ತಾ, ನೀರನ್ನು ಮಾತ್ರ ಕುಡಿದು ಧೃತರಾಷ್ಟ್ರನು ಸಪ್ತಸ್ರೋತದ ತೀರದಲ್ಲಿ ಅಷ್ಟಾಂಗ ಯೋಗವನ್ನು ಆರಂಭಿಸುವುದರಲ್ಲಿ ಮಗ್ನನಾಗಿದ್ದಾನೆ. ಇದು ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹಕ್ಕೆ ಸಹಾಯಕವಾಗುತ್ತದೆ, ಅಲ್ಲದೆ ಕೌಟುಂಬಿಕ ಮೋಹದ ಆಲೋಚನೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ. ಭಾವಾರ್ಥ: ಯೋಗ ಪದ್ಧತಿಯು ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸುವ ಯಾಂತ್ರಿಕ ವಿಧಾನ. ಅದು ಅವುಗಳನ್ನು ಜಡದಿಂದ ಚೇತನದತ್ತ ತಿರುಗಿಸುತ್ತದೆ. ಆಸನ, ಧ್ಯಾನ, ಆಧ್ಯಾತ್ಮಿಕ ಚಿಂತನ, ಪ್ರಾಣಾಯಾಮ, ಪರಾತ್ಪರ ಪುರುಷನಾದ ಪರಮಾತ್ಮನಲ್ಲಿ ಹಂತ ಹಂತವಾಗಿ ಪಡೆಯುವ ಸಮಾಧಿ ಇವು ಅದರ ಪ್ರಾಥಮಿಕ ಪ್ರಕ್ರಿಯೆಗಳು. ಆಧ್ಯಾತ್ಮಿಕ ಸ್ಥಿತಿಗೆ ಏರುವ ಈ ಯಾಂತ್ರಿಕ ವಿಧಾನ ದಿನವೂ 3 ಬಾರಿ ಸ್ನಾನ ಮಾಡುವ, ಸಾಧ್ಯವಿದ್ದಷ್ಟು ಉಪವಾಸವಿರುವ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಕುಳಿತುಕೊಳ್ಳುವ, ತನ್ಮೂಲಕ ವಿಷಯ ಅಥವಾ ಐಹಿಕ ವಸ್ತುಗಳಿಂದ ಹಂತ ಹಂತವಾಗಿ ಬಿಡುಗಡೆ ಹೊಂದುವ ಕೆಲವು ನಿಯಾಮಕ ತತ್ವಗಳನ್ನು ವಿಧಿಸುತ್ತದೆ. ಐಹಿಕ ಅಸ್ತಿತ್ವವೆಂದರೆ ಕೇವಲ ಭ್ರಮಾತ್ಮಕವಾದ ಐಹಿಕ ವಿಷಯಗಳಲ್ಲಿ ಮಗ್ನನಾಗುವುದು. ಮನೆ, ದೇಶ, ಕುಟುಂಬ, ಸಮಾಜ, ಆಸ್ತಿ, ವ್ಯಾಪಾರ ಇವು ಆತ್ಮದ ಹೊರ ಆವರಣಗಳು. ಯೋಗ ಪದ್ಧತಿಯು ಈ ಎಲ್ಲ ಭ್ರಮಾತ್ಮಕ ಚಿಂತನೆಗಳಿಂದ ಬಿಡುಗಡೆ ಪಡೆಯಲು ಸಹಾಯ ಮಾಡುತ್ತದೆ. ಪರಾತ್ಪರ ಪುರುಷನಾದ ಪರಮಾತ್ಮನತ್ತ ಹಂತ ಹಂತವಾಗಿ ತಿರುಗಿಸುತ್ತದೆ. ಐಹಿಕ ಸಂಘ ಮತ್ತು ಕಲಿಕೆಯಿಂದ ನಾವು ಕ್ಷುಲ್ಲಕ ವಸ್ತುಗಳ ಮೇಲೆ ಲಕ್ಷ್ಯವಿಡಲು ಕಲಿಯುತ್ತೇವೆ ಅಷ್ಟೇ. ಆದರೆ ಯೋಗವು ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಮರೆಯುವ ಪ್ರಕ್ರಿಯೆಯಾಗಿದೆ. ಆಧುನಿಕ ಹುಸಿ ಯೋಗಿಗಳು ಮತ್ತು ಯೋಗ ಪದ್ಧತಿ ಕೆಲವು ಮಾಂತ್ರಿಕ ಸಾಹಸ ಕಾರ್ಯಗಳನ್ನು ತೋರಿಸುತ್ತವೆ. ಅಜ್ಞಾನಿಗಳು ಅಂತಹ ಹುಸಿ ಸಂಗತಿಗಳಿಂದ ಆಕರ್ಷಿತರಾಗುತ್ತಾರೆ. ಹಾಗೆಯೇ ಸ್ಥೂಲ ದೇಹದ ರೋಗಗಳನ್ನು ವಾಸಿ ಮಾಡುವ ಕೀಳು ವಿಧಾನವಾಗಿ ಕೆಲವರು ಯೋಗ ಪದ್ಧತಿಯನ್ನು ಸ್ವೀಕರಿಸುತ್ತಾರೆ. ವಾಸ್ತವಿಕವಾಗಿ ಯೋಗ ಪದ್ಧತಿಯು ಅಸ್ತಿತ್ವಕ್ಕಾಗಿ ನಡೆಸಿದ ಹೋರಾಟದುದ್ದಕ್ಕೂ ನಾವು ಗಳಿಸಿದ್ದನ್ನೆಲ್ಲ ಮರೆಯಲು ಕಲಿಯುವ ಪ್ರಕ್ರಿಯೆಯಾಗಿದೆ. ಧೃತರಾಷ್ಟ್ರನು ತನ್ನ ಮಕ್ಕಳ ಜೀವನ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಅಥವಾ ತನ್ನ ಮಕ್ಕಳ ಸಲುವಾಗಿ ಪಾಂಡವರ ಸ್ವತ್ತನ್ನು ಅಪಹರಿಸುವ ಮೂಲಕ ಉದ್ದಕ್ಕೂ ಕುಟುಂಬ ವ್ಯವಹಾರವನ್ನು ಸುಧಾರಿಸುವುದರಲ್ಲಿ ಮಗ್ನನಾಗಿದ್ದನು. ಇವು ಆಧ್ಯಾತ್ಮಿಕ ಶಕ್ತಿಯ ಅರಿವಿಲ್ಲದ ಸ್ಥೂಲ ಐಹಿಕವಾದಿಯ ಮನುಷ್ಯನ ಸಾಮಾನ್ಯ ವ್ಯವಹಾರಗಳಾಗಿವೆ. ಇದು ಸ್ವರ್ಗದಿಂದ ನರಕಕ್ಕೆ ಹೇಗೆ ಎಳೆದೊಯ್ಯಬಲ್ಲದು ಎಂಬುದನ್ನು ಅವನು ಕಾಣಲಾರ. ತನ್ನ ತಮ್ಮನಾದ ವಿದುರನ ಅನುಗ್ರಹದಿಂದ ಧೃತರಾಷ್ಟ್ರನು ಜಾಗೃತನಾದನು. ತನ್ನ ಸ್ಥೂಲ ಸಂಬಂಧಿ ಭ್ರಮಾತ್ಮಕ ಕಾರ್ಯಮಗ್ನತೆಯನ್ನು ಅರಿಯಲು ಶಕ್ತನಾದನು. ಅಂತಹ ಜಾಗೃತೆಯಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಗೃಹವನ್ನು ತ್ಯಜಿಸಲು ಸಮರ್ಥನಾದನು. ಶ್ರೀ ನಾರದ ಮಹರ್ಷಿಗಳು ಪವಿತ್ರ ಗಂಗೆ ಹರಿಯುವುದರಿಂದ ಪುನೀತವಾದ ಆ ಸ್ಥಳದಲ್ಲಿ ಅವನ ಆಧ್ಯಾತ್ಮಿಕ ಉನ್ನತಿಯ ಮಾರ್ಗವನ್ನು ಮುಂಗಾಣಿಕೆಯಿಂದ ಗ್ರಹಿಸಿ ನುಡಿಯುತ್ತಿದ್ದರು. ಘನ ಆಹಾರವನ್ನು ಸ್ವೀಕರಿಸದೆ ಕೇವಲ ನೀರು ಕುಡಿಯುವುದನ್ನು ಉಪವಾಸವೆಂದೇ ಪರಿಗಣಿಸಲಾಗಿದೆ. ಆಧ್ಯಾತ್ಮಿಕ ಜ್ಞಾನದ ಉನ್ನತಿಗೆ ಇದು ಅವಶ್ಯಕವಾಗಿದೆ. ಮೂರ್ಖನಾದ ಮನುಷ್ಯ ನಿಯಾಮಕ ತತ್ವಗಳನ್ನು ಅನುಷ್ಠಾನ ಮಾಡದೆ ಕೀಳು ಯೋಗಿಯಾಗಲು ಬಯಸುತ್ತಾನೆ. ನಾಲಿಗೆಯ ಮೇಲೆ ಹಿಡಿತವಿಲ್ಲದ ಮನುಷ್ಯ ಖಂಡಿತ ಯೋಗಿಯಾಗಲಾರ. ಯೋಗಿ ಮತ್ತು ಭೋಗಿ ಎರಡೂ ವಿರುದ್ಧವಾದ ಪರಿಭಾಷೆಗಳು. ಭೋಗಿ ಅಥವಾ ತಿಂದು ಕುಡಿಯುವ ಸುಖಿ ಮನುಷ್ಯ ಯೋಗಿಯಾಗಲಾರ. ನಿರ್ಬಂಧವಿಲ್ಲದೆ ತಿಂದು ಕುಡಿಯಲು ಯೋಗಿಗೆ ಎಂದೂ ಅವಕಾಶವಿಲ್ಲ. ಧೃತರಾಷ್ಟ್ರನು ನೀರನ್ನು ಮಾತ್ರ ಕುಡಿಯುತ್ತಾ ಆಧ್ಯಾತ್ಮಿಕ ವಾತಾವರಣವಿರುವ ಸ್ಥಳದಲ್ಲಿ
ಶಾಂತನಾಗಿ ಕುಳಿತು ದೇವೋತ್ತಮ ಪುರುಷನಾದ ಭಗವಾನ್ ಹರಿಯ ಚಿಂತನೆಯಲ್ಲಿ ಹೇಗೆ ಆಳವಾಗಿ ಮಗ್ನನಾಗಿ ಯೋಗ ಪದ್ಧತಿಯನ್ನು ಆರಂಭಿಸಿದನೆಂಬುದನ್ನು ನಾವು ನಮ್ಮ ಪ್ರಯೋಜನಕ್ಕಾಗಿ ಗಮನಿಸಬಹುದು. ಶ್ಲೋಕ 54. ಜಿತಾಸನೋ ಜಿತ ಶ್ವಾಸ ಪ್ರತ್ಯಾರುತ ಷಡೀಂದ್ರಿಯ ಹರಿಭಾವನಯ ಧ್ವಸ್ತ ರಜ ಸತ್ವತಮೋಮಲ. ಜಿತ ಆಸನ, ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ನಿಯಂತ್ರಣವನ್ನು ಪಡೆದ. ಜಿತ ಶ್ವಾಸ, ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಲ್ಲಿ ನಿಯಂತ್ರಣವನ್ನು ಸಾಧಿಸಿದ. ಪ್ರತ್ಯಾರುತ, ಹಿಂದಕ್ಕೆ ತಿರುಗಿಸಿದ. ಷಟ್, 6 ಇಂದ್ರಿಯಗಳುಳ್ಳ ಹರಿ ಪರಾತ್ಪರ ದೇವೋತ್ತಮ ಪುರುಷನಲ್ಲಿ ಭಾವನೆಯ ಮಗ್ನನಾಗಿ. ಧ್ವಸ್ತ, ಜಯಿಸಿದ. ರಜಃ, ರಜೋಗುಣ. ಸತ್ವಗುಣ. ತಮಃ, ತಮೋಗುಣಗಳ ಮಲಹ, ಕಲ್ಮಶವನ್ನು. ಅನುವಾದ: ಯೌಗಿಕ ಆಸನವನ್ನು, ಪ್ರಾಣಾಯಾಮವನ್ನು ವಶಪಡಿಸಿಕೊಂಡವನು ಪರಾತ್ಪರ ದೇವೋತ್ತಮ ಪುರುಷನತ್ತ ಇಂದ್ರಿಯಗಳನ್ನು ತಿರುಗಿಸಬಹುದು. ಆ ಮೂಲಕ ಸತ್ವ, ರಜಸ್ಸು, ತಮಸ್ಸುಗಳೆಂಬ ಐಹಿಕ ತ್ರಿಗುಣಗಳ ಕಲ್ಮಶದಿಂದ ಅವನು ಅಬಾಧಿತನಾಗುವನು. ಭಾವಾರ್ಥ: ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮುಂತಾದವು ಯೋಗ ವಿಧಾನದ ಪ್ರಾಥಮಿಕ ಕ್ರಿಯೆಗಳಾಗಿವೆ. ಮಹಾರಾಜ ಧೃತರಾಷ್ಟ್ರನು ಈ ಪ್ರಾಥಮಿಕ ಕ್ರಿಯೆಗಳಲ್ಲಿ ಸಿದ್ಧಿಯನ್ನು ಪಡೆಯಲೇಬೇಕಾಗಿತ್ತು. ಏಕೆಂದರೆ ಅವನು ಪವಿತ್ರವಾದ ಸ್ಥಳದಲ್ಲಿ ಕುಳಿತಿದ್ದನು. ದೇವೋತ್ತಮ ಪರಮಪುರುಷ ಹರಿ ಎಂಬ ಒಂದೇ ಧ್ಯೇಯದ ಮೇಲೆ ಏಕಾಗ್ರನಾಗಿದ್ದನು. ಹೀಗೆ ಅವನ ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಮಗ್ನವಾಗಿದ್ದವು. ಈ ಪ್ರಕ್ರಿಯೆ ಐಹಿಕ ತ್ರಿಗುಣಗಳ ವಾಸನೆಯಿಂದ ಬಿಡುಗಡೆ ಪಡೆಯಲು ಭಕ್ತನಿಗೆ ನೇರವಾಗಿ ಸಹಾಯ ಮಾಡುತ್ತವೆ. ಅತ್ಯುನ್ನತ ಗುಣವಾದ ಐಹಿಕ ಸತ್ವಗುಣ ಕೂಡ ಐಹಿಕ ಬಂಧನಕ್ಕೆ ಕಾರಣವಾಗಿದೆ. ಅಂದ ಮೇಲೆ ರಜಸ್ಸು, ತಮಸ್ಸುಗಳೆಂಬ ಇತರ ಗುಣಗಳ ಬಗ್ಗೆ ಹೇಳಬೇಕಾದ್ದೇನಿದೆ? ರಜಸ್ಸು, ತಮಸ್ಸುಗಳು ಐಹಿಕ ಅನುಭೋಗಕ್ಕಾಗಿ ಕಾತರಿಸುವ ಐಹಿಕ ಲಾಲಸೆಯನ್ನು ಹೆಚ್ಚಿಸುತ್ತವೆ. ಕಾಮದ ಬಲವಾದ ಭಾವನೆ, ಸಂಪತ್ತು ಮತ್ತು ಅಧಿಕಾರ ಸಂಚಯ ಮಾಡಲು ಕೆರಳಿಸುತ್ತವೆ. ಈ 2 ಮೂಲಭೂತ ಮನೋಧರ್ಮಗಳನ್ನು ಜಯಿಸಿದವನು ಜ್ಞಾನ ಮತ್ತು ನೈತಿಕತೆಯನ್ನು ಒಳಗೊಂಡ ಸತ್ವಸ್ಥಿತಿಗೆ ಏರುತ್ತಾನೆ. ಸತ್ವಸ್ಥಿತಿಗೆ ಏರಿದವನು ಕೂಡ ಚಕ್ಷುಸ್, ಜುಹ, ಗ್ರಾಣ, ಶ್ರವಣ, ಸ್ಪರ್ಶಗಳೆಂಬ ಇಂದ್ರಿಯಗಳನ್ನು ನಿಗ್ರಹಿಸಲಾರ. ಆದರೆ ಭಗವಾನ್ ಹರಿಯ ಪಾದಕಮಲಗಳಲ್ಲಿ ಶರಣಾಗತನಾದವನು ಮೇಲೆ ಹೇಳಿದಂತೆ ಐಹಿಕ ತ್ರಿಗುಣಗಳ ಪ್ರಭಾವವನ್ನು ಮೀರಬಲ್ಲನು. ಭಗವಂತನ ಸೇವೆಯಲ್ಲಿ ಸ್ಥಿರನಾಗುವನು. ಆದ್ದರಿಂದ ಭಕ್ತಿಯೋಗದ ಪ್ರಕ್ರಿಯೆ ಭಗವಂತನ ಪ್ರೇಮಮಯ ಸೇವೆಗೆ ಇಂದ್ರಿಯಗಳನ್ನು ನೇರವಾಗಿ ತೊಡಗಿಸುತ್ತದೆ. ಅದು ಸಾಧಕನನ್ನು ಐಹಿಕ ಕಾರ್ಯಗಳಲ್ಲಿ ತೊಡಗದಂತೆ ತಡೆಯುತ್ತದೆ. ಇಂದ್ರಿಯಗಳನ್ನು ಲೋಕಾಸಕ್ತಿಯಿಂದ ಭಗವಂತನ ಪ್ರೇಮಮಯ ಅಲೌಕಿಕ ಸೇವೆಗೆ ತಿರುಗಿಸುವ ಈ ಪ್ರಕ್ರಿಯೆಯನ್ನು ಪ್ರತ್ಯಾಹಾರವೆಂದು ಕರೆಯಲಾಗಿದೆ. ಇಡೀ ಪ್ರಕ್ರಿಯೆಯನ್ನೇ ಪ್ರಾಣಾಯಾಮವೆಂದು ಕರೆಯಲಾಗಿದೆ. ಅಂತಿಮವಾಗಿ ಇದು ಸಮಾಧಿಯಲ್ಲಿ ಅಥವಾ ಸರ್ವಶ್ರೇಷ್ಠನಾದ ಭಗವಾನ್ ಹರಿಯನ್ನ ಸರ್ವ ಪ್ರಕಾರದಿಂದ ಪ್ರಸನ್ನಗೊಳಿಸುವ ತನ್ಮಯತೆಯಲ್ಲಿ ಕೊನೆಗೊಳ್ಳುತ್ತದೆ. ಶ್ಲೋಕ 55. ವಿಜ್ಞಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೆ ಪ್ರವೀಲಾಪ್ಯತಂ ಬ್ರಾಹ್ಮಣ್ಯಾತ್ಮ ಮಾಧಾರೆ ಘಟಾಂಬರಮಿವಾಂಬರೇ. ವಿಜ್ಞಾನ ಶುದ್ಧವಾದ ಸ್ವರೂಪವನ್ನು ಆತ್ಮನಿ ಬುದ್ಧಿಯಲ್ಲಿ ಸಂಯೋಜ್ಯ ಪರಿಪೂರ್ಣವಾಗಿ ಸಂಯೋಜಿಸಿ, ಕ್ಷೇತ್ರಜ್ಞೆ ಜೀವಿಯ ವಿಚಾರದಲ್ಲಿ ಪ್ರವಿಲಾಪ್ಯ ಲೀನಗೊಳಿಸಿ, ತಮ್ ಅವನನ್ನು ಬ್ರಾಹ್ಮಣಿ ಪರಬ್ರಹ್ಮನಲ್ಲಿ ಆತ್ಮಾನಾಂ ಶುದ್ಧ ಜೀವಿಯನ್ನು ಆಧಾರೆ ಸಂಗ್ರಹಾಲಯದಲ್ಲಿ ಘಟ ಅಂಬರಂ ವ್ಯೂಹದಲ್ಲಿರುವ ಆಕಾಶದಲ್ಲಿ ಇವ ಹಾಗೆ ಅಂಬರೆ ಪರಮ ಆಕಾಶದಲ್ಲಿ. ಅನುವಾದ: ಧೃತರಾಷ್ಟ್ರನು ತನ್ನ ಶುದ್ಧ ಸ್ವರೂಪವನ್ನು ಬುದ್ಧಿಯೊಡನೆ ಬೆರೆಸಬೇಕಾಗಿದೆ. ಆ ಬಳಿಕ ಜೀವಸತ್ತೆಯಾಗಿ ಪರಮಬ್ರಹ್ಮನೊಂದಿಗೆ ತನ್ನ ಗುಣಾತ್ಮಕ ಏಕತೆಯ ಅರಿವನ್ನು ಪಡೆದು ಪರಮಸತ್ತೆಯಲ್ಲಿ ಲೀನನಾಗಬೇಕಾಗಿದೆ. ಆಕಾಶದ ಆವರಣದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ವ್ಯೋಮಕ್ಕೆ ಏರಬೇಕಾಗಿದೆ. ಭಾವಾರ್ಥ:
ಜೀವಿಯು ಐಹಿಕ ಜಗತ್ತಿನ ಮೇಲೆ ಪ್ರಭುತ್ವ ಸಾಧಿಸುವ ತನ್ನ ಆಸೆಯಿಂದ ಸರ್ವಶ್ರೇಷ್ಠ ಭಗವಂತನೊಂದಿಗೆ ಸಹಕಾರವನ್ನು ನಿರಾಕರಿಸುವುದರಿಂದ ಮಹತ್ತತ್ವವೆಂಬ ಐಹಿಕ ಜಗದ ಸಂಗಾತವನ್ನು ಸಂಪರ್ಕಿಸುತ್ತಾನೆ. ಮಹತ್ತತ್ವದಿಂದಾಗಿ ಐಹಿಕ ಜಗತ್ತು, ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯವೇ ತಾನು ಎಂಬ ಅವನ ಹುಸಿ ಸಮೀಕರಣ ಪ್ರಬಲವಾಗುತ್ತಾ ಹೋಗುತ್ತದೆ. ಇದು ಅವನ ಶುದ್ಧ ಆಧ್ಯಾತ್ಮಿಕ ಅನನ್ಯತೆಯನ್ನು ಮುಚ್ಚಿಬಿಡುತ್ತದೆ. ಯೌಗಿಕ ಪ್ರಕ್ರಿಯೆಯ ಫಲವಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ತನ್ನ ನಿಜ ಸ್ವರೂಪ ಗೋಚರಿಸುತ್ತದೆ. ಆಗ ಪಂಚಭೂತಗಳನ್ನು, ಸೂಕ್ಷ್ಮ ಭೂತಗಳನ್ನು, ಮನಸ್ಸನ್ನ, ಇಂದ್ರಿಯಗಳನ್ನ ಮತ್ತೆ ಮಹತ್ತತ್ವದಲ್ಲಿ ಬೆರೆಸಿ ಮೂಲ ಸ್ಥಿತಿಗೆ ಹಿಂದಿರುಗಬೇಕು. ಹೀಗೆ ಮಹತ್ವದ ಹಿಡಿತದಿಂದ ಬಿಡುಗಡೆ ಪಡೆದು ಪರಮಾತ್ಮನ ಅಸ್ತಿತ್ವದಲ್ಲಿ ಲೀನವಾಗಬೇಕು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ತಾನು ಪರಮಾತ್ಮನಿಂದ ಗುಣಾತ್ಮಕವಾಗಿ ಬೇರೆಯಲ್ಲ ಎಂಬ ಅರಿವನ್ನು ಪಡೆಯಬೇಕು. ಹೀಗೆ ಅವನು ತನ್ನ ಶುದ್ಧ ಅನನ್ಯ ಬುದ್ಧಿಯಿಂದ ಐಹಿಕ ಆಕಾಶವನ್ನು ಮೀರಿ ಮೇಲಕ್ಕೇರುವನು. ತನ್ಮೂಲಕ ಭಗವಂತನ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ನಿರತನಾಗುವನು. ಇದು ಆಧ್ಯಾತ್ಮಿಕ ಅನನ್ಯತೆಯ ಅತ್ಯುನ್ನತ ಪರಿಪೂರ್ಣ ಅಭಿವೃದ್ಧಿಯಾಗಿದೆ. ಅದನ್ನೇ ಧೃತರಾಷ್ಟ್ರನು ವಿದುರನ ಮತ್ತು ಭಗವಂತನ ಅನುಗ್ರಹದಿಂದ ಪಡೆದಿದ್ದನು. ವಿದುರನೊಂದಿಗಿನ ವೈಯಕ್ತಿಕ ಸಂಪರ್ಕದಿಂದ ಅವನಿಗೆ ಭಗವಂತನ ಅನುಗ್ರಹ ದೊರಕಿತು. ವಿದುರನ ಉಪದೇಶಗಳನ್ನು ಅವನು ವಾಸ್ತವಿಕವಾಗಿ ಅನುಷ್ಠಾನ ಮಾಡುತ್ತಿದ್ದಾಗ ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಲು ಅವನಿಗೆ ಭಗವಂತನು ಸಹಾಯ ಮಾಡಿದನು. ಭಗವಂತನ ಶುದ್ಧ ಭಕ್ತನು ಐಹಿಕ ಆಕಾಶದ ಯಾವ ಲೋಕದಲ್ಲೂ ವಾಸಿಸುವುದಿಲ್ಲ. ಐಹಿಕಾಂಶಗಳ ಯಾವುದೇ ಸಂಪರ್ಕವನ್ನು ಅನುಭವಿಸುವುದೂ ಇಲ್ಲ. ಭಗವಂತನ ಉದ್ದೇಶದೊಂದಿಗೆ ಒಂದಾಗುವ ಆಸಕ್ತಿಯ ಆಧ್ಯಾತ್ಮಿಕ ಶಕ್ತಿ ಪ್ರವಾಹದ ಆವಾಹನೆಯನ್ನು ತಡೆಯುವುದರಿಂದ ಅವನ ಐಹಿಕ ದೇಹವೆಂಬುದು ಅಸ್ತಿತ್ವದಲ್ಲಿರುವುದೂ ಇಲ್ಲ. ಹೀಗೆ ಅವನು ಮಹತ್ತತ್ವದ ಸಂಗಾತದ ಕಲ್ಮಶದಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುತ್ತಾನೆ. ಅವನು ಯಾವಾಗಲೂ ಭಕ್ತಿ ಸೇವೆಯ ಪರಿಣಾಮದಿಂದ ಐಹಿಕ ಸಪ್ತಾವರಣಗಳನ್ನು ಮೀರುತ್ತಾನೆ. ಹಾಗೆ ಮೀರಿ ಅಲೌಕಿಕನಾಗುವುದರಿಂದ ಪ್ರಾಪ್ತವಾಗುವ ಆಧ್ಯಾತ್ಮಿಕ ಆಕಾಶದಲ್ಲಿ ಇರುತ್ತಾನೆ. ಬದ್ಧಾತ್ಮರು ಆವರಣದ ಒಳಗೆ ಇರುತ್ತಾರೆ. ಮುಕ್ತಾತ್ಮರಾದರೂ ಆವರಣದ ಹೊರಗೆ ತುಂಬ ದೂರದಲ್ಲಿರುತ್ತಾರೆ. ಶ್ಲೋಕ 56. ಧ್ವಸ್ತ ಮಾಯಾ ಗುಣೋದರ್ಕೋ ನಿರುದ್ಧ ಕರಣಾಶಯಃ ನಿವರ್ತಿತಾಖಿಲಹಾರ ಆಸ್ತೆ ಸ್ಥಾಣುರಿವಾಚಲ ತಸ್ಯಾಂತರಾಯೋ ಮೈವಾಭೂ ಸನ್ಯಸ್ತಾಖಿಲ ಕರ್ಮಣ. ಧ್ವಸ್ತ ನಾಶಗೊಳಿಸಿದ, ಮಾಯಾ ಗುಣ ಪ್ರಕೃತಿ ಗುಣಗಳ ಉದರ್ಕ ಅನಂತರದ ಪರಿಣಾಮಗಳುಳ್ಳವನು, ನಿರುದ್ಧ ತಡೆಯಲ್ಪಟ್ಟ, ಕರಣ ಆಶಯ ಇಂದ್ರಿಯ ಮತ್ತು ಮನಸ್ಸುಳ್ಳವನು, ನಿವರ್ತಿತ ನಿಲ್ಲಿಸಲಾದ, ಅಖಿಲ ಎಲ್ಲ ಆಹಾರ ಇಂದ್ರಿಯಗಳಿಗೆ ಆಹಾರವುಳ್ಳವನು, ಆಸ್ತೆ ಕುಳಿತಿದ್ದಾನೆ, ಸ್ಥಾಣು ಸ್ಥಾವರದ, ಇವ ಹಾಗೆ, ಅಚಲ ಸ್ಥಿರವಾದ, ತಸ್ಯ ಅವನ, ಅಂತರಾಯ ಅಡಚಣೆಯು, ಮಾ ಏವ ಅಭೂ ಎಂದಿಗೂ ಆಗಬಾರದು, ಸನ್ಯಸ್ತ ತ್ಯಜಿಸಿದ, ಅಖಿಲ ಎಲ್ಲ ಬಗೆಯ, ಕರ್ಮಣಃ ಭೌತಿಕ ಕರ್ತವ್ಯಗಳನ್ನು. ಅನುವಾದ. ಬಹಿರಂಗವಾಗಿಯೂ ಅವನು ಎಲ್ಲ ಇಂದ್ರಿಯಗಳ ಕ್ರಿಯೆಗಳನ್ನು ತ್ಯಜಿಸಬೇಕಾಗಿದೆ. ಐಹಿಕ ತ್ರಿಗುಣಗಳಿಂದ ಪ್ರಭಾವಿತವಾದ ಇಂದ್ರಿಯಗಳ ಪರಸ್ಪರ ಕ್ರಿಯೆಗಳಿಗೆ ಅವಕಾಶ ಕೊಡದವನು ಆಗಬೇಕಾಗಿದೆ. ಎಲ್ಲ ಐಹಿಕ ಕರ್ತವ್ಯಗಳನ್ನು ತ್ಯಜಿಸಿದ ಬಳಿಕ ಮಾರ್ಗದಲ್ಲಿನ ಎಲ್ಲ ಅಡೆತಡೆಗಳ ಮೂಲಗಳನ್ನು ಮೀರಿ ಅಚಲನಾಗಿ ಪ್ರತಿಷ್ಠಿತನಾಗಬೇಕು. ಭಾವಾರ್ಥ. ಯೌಗಿಕ ಪ್ರಕ್ರಿಯೆಯ ಫಲವಾಗಿ ಧೃತರಾಷ್ಟ್ರನು ಎಲ್ಲ ಬಗೆಯ ಐಹಿಕ ಪ್ರತಿಕ್ರಿಯೆಗಳ ಪ್ರತಿಷೇಧದ ಸ್ಥಿತಿಯನ್ನು ತಲುಪಿದ್ದನು. ಐಹಿಕ ತ್ರಿಗುಣಗಳ ಪರಿಣಾಮವು ಭೋಗವಸ್ತುಗಳ ಅವಿಶ್ರಾಂತ ಬಯಕೆಗೆ ಬಲಿಪಶುವನ್ನು ಎಳೆದೊಯ್ಯುತ್ತದೆ. ಇಂತಹ ಹುಸಿ ಅನುಭೋಗದಿಂದ ತಪ್ಪಿಸಿಕೊಳ್ಳಲು ಯೌಗಿಕ ಪ್ರಕ್ರಿಯೆಯಿಂದ ಸಾಧ್ಯವಿದೆ. ಪ್ರತಿಯೊಂದು ಇಂದ್ರಿಯವೂ ತನ್ನ ಆಹಾರವನ್ನು ಹುಡುಕಿಕೊಳ್ಳುವಲ್ಲಿ ನಿರತವಾಗಿರುತ್ತದೆ.
ಹೀಗೆ ಬದ್ಧಾತ್ಮನು ಎಲ್ಲ ಕಡೆಗಳಿಂದ ಆಕ್ರಮಣಕ್ಕೊಳಗಾಗಿರುತ್ತಾನೆ. ಯಾವ ಉದ್ಯೋಗದಲ್ಲೂ ನಿಶ್ಚಲನಾಗಲು ಅವಕಾಶವಿಲ್ಲವಾಗುತ್ತದೆ. ತನ್ನ ದೊಡ್ಡಪ್ಪನನ್ನು ಮರಳಿ ಮನೆಗೆ ಕರೆತರುವ ಪ್ರಯತ್ನ ಮಾಡಿ ಅವನಿಗೆ ಅಡ್ಡಿ ಉಂಟು ಮಾಡಬಾರದೆಂದು ನಾರದರು ಮಹಾರಾಜ ಯುಧಿಷ್ಠಿರನಿಗೆ ಸಲಹೆ ಇತ್ತರು. ಈಗ ಅವನು ಎಲ್ಲ ಐಹಿಕ ಆಕರ್ಷಣೆಗಳನ್ನು ಮೀರಿದ್ದಾನೆ. ತ್ರಿಗುಣಗಳು ತಮ್ಮ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ಹೊಂದಿವೆ. ಆದರೆ ಈ ತ್ರಿಗುಣಗಳಿಗಿಂತ ಮಿಗಿಲಾದ ಆಧ್ಯಾತ್ಮಿಕ ಗುಣವಿದೆ. ಅದು ಪರತರವಾದದ್ದು. ನಿರ್ಗುಣವೆಂದರೆ ಪ್ರತಿಕ್ರಿಯೆಗಳಿಲ್ಲದ್ದು. ಆಧ್ಯಾತ್ಮಿಕ ಗುಣ ಮತ್ತು ಅದರ ಪರಿಣಾಮ ಅನನ್ಯವಾಗಿವೆ. ಆದ್ದರಿಂದ ಆಧ್ಯಾತ್ಮಿಕ ಗುಣವನ್ನು ಅದರ ಪ್ರತಿರೂಪವಾದ ಐಹಿಕ ತ್ರಿಗುಣಗಳಿಂದ ಪ್ರತ್ಯೇಕಿಸುವುದಕ್ಕಾಗಿ ಅದಕ್ಕೆ ನಿರ್ಗುಣವೆಂಬ ಪದವನ್ನು ಬಳಸಲಾಗಿದೆ. ಐಹಿಕ ತ್ರಿಗುಣಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ ಬಳಿಕ ಜೀವಿಯು ಆಧ್ಯಾತ್ಮಿಕ ವಲಯವನ್ನು ಪ್ರವೇಶಿಸುತ್ತಾನೆ. ಆಧ್ಯಾತ್ಮಿಕ ಗುಣದಿಂದ ನಿರ್ದೇಶಿತವಾದ ಕ್ರಿಯೆಯನ್ನು ಭಕ್ತಿ ಸೇವೆ ಅಥವಾ ಭಕ್ತಿ ಎಂದು ಕರೆಯಲಾಗಿದೆ. ಆದ್ದರಿಂದ ಭಕ್ತಿಯು ಪರಾತ್ಪರದ ನೇರ ಸಂಪರ್ಕದಿಂದ ಪಡೆಯಲಾದ ನಿರ್ಗುಣವಾಗಿದೆ. ಶ್ಲೋಕ 57. ಸಾವಾ ಆದ್ಯತಾನಾದ್ ರಾಜನ್ ಪರತಾ ಪಂಚಮೇಹನಿ ಕಲೇವರಂ ಆಸ್ಯತಿ ಸ್ವಂ ತಚ್ಚ ಭಸ್ಮೀ ಭವಿಷ್ಯತಿ. ಸಹ ಅವನು ಬಹುಮಟ್ಟಿಗೆ ಆದ್ಯ ಈ ದಿನ, ತನಾತ್ ಇಂದ, ರಾಜನ್ ರಾಜನೇ, ಪರತಃ ಮುಂದಿನ, ಪಂಚಮೆ ಐದನೆಯ, ಅಹನಿ ದಿನದಲ್ಲಿ, ಕಲೇವರಂ ದೇಹವನ್ನು, ಆಸ್ಯತಿ ತ್ಯಜಿಸುವನು, ಸ್ವಂ ತನ್ನ, ತತ್ ಅದು, ಚ ಕೂಡ, ಭಸ್ಮಿ ಬೂದಿ, ಭವಿಷ್ಯತಿ ಆಗುವುದು. ಅನುವಾದ. ಹೋ ರಾಜನೇ, ಪ್ರಾಯಃ ಇಂದಿನಿಂದ ಐದನೆಯ ದಿನಕ್ಕೆ ಆತ ದೇಹವನ್ನು ತ್ಯಜಿಸುವನು. ಅವನ ದೇಹವು ಸುಟ್ಟು ಬೂದಿಯಾಗುವುದು. ಭಾವಾರ್ಥ. ನಾರದ ಮುನಿಗಳ ಕಾಲಜ್ಞಾನವು ಯುಧಿಷ್ಠಿರ ಮಹಾರಾಜನನ್ನು ತನ್ನ ದೊಡ್ಡಪ್ಪ ನೆಲೆಸಿದ ಸ್ಥಳಕ್ಕೆ ಹೋಗುವುದರಿಂದ ತಡೆಯಿತು. ಏಕೆಂದರೆ ತನ್ನ ಯೋಗ ಸಿದ್ಧಿಯಿಂದ ದೇಹವನ್ನು ತ್ಯಜಿಸಿದ ಬಳಿಕವೂ ಧೃತರಾಷ್ಟ್ರನಿಗೆ ಶವ ಸಂಸ್ಕಾರ ಮಾಡಲು ಯಾರ ಅಗತ್ಯವೂ ಇರಲಿಲ್ಲ. ಅವನ ದೇಹ ತಾನಾಗಿ ಉರಿದು ಬೂದಿಯಾಗುತ್ತದೆಂದು ನಾರದ ಮುನಿಗಳು ಸೂಚಿಸಿದರು. ಯೋಗ ಪದ್ಧತಿಯ ಪರಿಪೂರ್ಣತೆಯನ್ನು ಅಂತಹ ಯೌಗಿಕ ಶಕ್ತಿಯಿಂದ ಪಡೆಯಲಾಗುತ್ತದೆ. ಯೋಗಿಯು ತಾನೇ ಆಯ್ಕೆ ಮಾಡಿಕೊಂಡ ಕಾಲದಲ್ಲಿ ದೇಹವನ್ನು ತ್ಯಜಿಸಲು ಸಮರ್ಥನಾಗಿರುತ್ತಾನೆ. ಸ್ವಯಂ ಸಿದ್ಧವಾದ ಬೆಂಕಿಯಿಂದ ಸದ್ಯದ ದೇಹವನ್ನು ಬೂದಿಯಾಗಿಸಿ ತಾನು ಬಯಸಿದ ಲೋಕವನ್ನು ಪಡೆಯಬಲ್ಲ. ಶ್ಲೋಕ 58. ದಹ್ಯಮಾನೆ ಅಗ್ನಿಭಿ ದೇಹೇ ಪತ್ಯು ಪತ್ನಿ ಸಹೋಟಜೆ ಬಹಿ ಸ್ಥಿತಾ ಪತಿಂ ಸಾಧ್ವಿ ತಮಗ್ನಿಮನು ವೇಕ್ಷತಿ. ದಹ್ಯಮಾನೆ ಉರಿಯುತ್ತಿರುವಾಗ, ಅಗ್ನಿಭಿ ಬೆಂಕಿಯಿಂದ, ದೇಹೆ ಶರೀರವು, ಪತ್ಯು ಗಂಡನ, ಪತ್ನಿ ಹೆಂಡತಿಯು, ಸಹ ಉಟಜೆ ಪರ್ಣಕುಟಿಯೊಂದಿಗೆ, ಬಹಿ ಹೊರಗೆ, ಸ್ಥಿತ ನಿಂತಿದ್ದ, ಪತಿಂ ಗಂಡನನ್ನು, ಸಾಧ್ವಿ ಸುಶೀಲೆಯಾದ, ತಂ ಆ ಅಗ್ನಿಂ ಬೆಂಕಿಯನ್ನು, ಅನುವೇಕ್ಷತಿ ಅತ್ಯಂತ ಗಮನದೊಂದಿಗೆ ನೋಡುತ್ತಾ ಪ್ರವೇಶಿಸುವಳು. ಭಾವಾರ್ಥ. ಗಾಂಧಾರಿಯು ತನ್ನ ಗಂಡನ ಬಾಳ ಸಂಗಾತಿಯಾದ. ಅನುವಾದ. ಧೃತರಾಷ್ಟ್ರನು ಯೋಗಶಕ್ತಿಯ ಬೆಂಕಿಯಲ್ಲಿ ತನ್ನ ಪರ್ಣಶಾಲೆಯೊಂದಿಗೆ ಉರಿದು ಹೋಗುವನು. ಗಂಡನನ್ನು ಹೊರಗಿನಿಂದ ಗಮನಿಸುತ್ತಿರುವ ಪತಿರತೆಯು ತದೇಕ ಚಿತ್ತದಿಂದ ಬೆಂಕಿಯನ್ನ ಪ್ರವೇಶಿಸುವಳು. ಭಾವಾರ್ಥ. ಗಾಂಧಾರಿಯು ತನ್ನ ಗಂಡನ ಬಾಳ ಸಂಗಾತಿಯಾದ ಆದರ್ಶ ಪತಿವ್ರತ ಸ್ತ್ರೀಯಾಗಿದ್ದಳು. ಆದ್ದರಿಂದ ಅವಳು ಹಠಯೋಗದ ಬೆಂಕಿಯಲ್ಲಿ ತನ್ನ ಪರ್ಣಕುಟೀರದೊಂದಿಗೆ ಉರಿದು ಹೋಗುತ್ತಿರುವ ಗಂಡನನ್ನು ಕಂಡಾಗ ಹತಾಶರಾದಳು. ತನ್ನ 100 ಮಕ್ಕಳನ್ನು ಕಳೆದುಕೊಂಡ ಬಳಿಕ ಅವಳು ಮನೆಯನ್ನು ಬಿಟ್ಟಿದ್ದಳು. ಈಗ ಕಾಡಿನಲ್ಲಿ ತನ್ನ ಪ್ರೀತಿಯ ಗಂಡ ಕೂಡ ಉರಿದು ಹೋಗುವುದನ್ನ ಕಂಡಳು. ಈಗ ನಿಜವಾಗಿಯೂ ಅವಳಿಗೆ ತಾನು ಒಂಟಿ ಎನಿಸಿತು. ಆದ್ದರಿಂದ ಅವಳು ಗಂಡನ ಚಿತೆಯನ್ನೇ ಹೊಕ್ಕು ಸಾವಿನಲ್ಲೂ ಗಂಡನನ್ನೇ ಹಿಂಬಾಲಿಸಿದಳು. ಪತಿವ್ರತೆಯು ತನ್ನ ಮೃತಪತಿಯ ಚಿತೆ ಹೋಗುವುದನ್ನು ಸತಿ ಪದ್ಧತಿ ಎಂದು ಕರೆಯಲಾಗಿದೆ.
ಈ ಕ್ರಿಯೆ ಹೆಂಗಸಿಗೆ ಅತ್ಯಂತ ಯುಕ್ತವಾದದ್ದೆಂದು ಪರಿಗಣಿಸಲಾಗಿದೆ. ಅರ್ವಾಚೀನ ಯುಗದಲ್ಲಿ ಈ ಸತಿ ಪದ್ಧತಿಯು ಅಸಹ್ಯಕರ ಪಾತಕವಾಯಿತು, ಏಕೆಂದರೆ ಸಿದ್ಧಳಲ್ಲದ ಹೆಂಗಸಿನ ಮೇಲೂ ಈ ಆಚಾರ ಪದ್ಧತಿಯನ್ನ ಬಲಾತ್ಕಾರದಿಂದ ಹೇರಲಾಯಿತು. ಪ್ರಾಚೀನ ಯುಗದಲ್ಲಿ ಗಾಂಧಾರಿ ಮತ್ತಿತರರು ಮಾಡಿದಂತೆ ಈ ಪತಿತ ಯುಗದಲ್ಲಿ ಪಾತಿವ್ರತ್ಯದಿಂದ ಸತಿ ಪದ್ಧತಿಯನ್ನು ಅನುಸರಿಸುವುದು ಯಾವ ಹೆಂಗಸಿಗೂ ಸಾಧ್ಯವಿಲ್ಲ. ಗಾಂಧಾರಿಯಂತಹ ಪತಿವ್ರತೆಯು ತನ್ನ ಗಂಡನ ಅಗಲಿಕೆ ನಿಜವಾದ ಬೆಂಕಿಗಿಂತ ಮಿಗಿಲಾಗಿ ಸುಡುತ್ತದೆ ಎಂದು ಭಾವಿಸಿದ್ದಳು. ಅಂತಹ ಹೆಂಗಸು ಸ್ವಇಚ್ಛೆಯಿಂದ ಸತಿ ಪದ್ಧತಿಯನ್ನ ಆಚರಿಸಬಹುದು, ಅಲ್ಲದೆ ಅಲ್ಲಿ ಯಾರಿಂದಲೂ ಬಲಾತ್ಕಾರದ ಅಪರಾಧ ಜರುಗಲಾರದು. ಈ ಪದ್ಧತಿ ಕೇವಲ ಕಂದಾಚಾರವಾದಾಗ, ಆ ನಿಯಮವನ್ನು ಅನುಸರಿಸುವಂತೆ ಹೆಂಗಸಿನ ಮೇಲೆ ಒತ್ತಡ ಹಾಕಿದಾಗ ಅದು ನಿಜವಾಗಿ ಪಾತಕವಾಯಿತು. ಆದ್ದರಿಂದ ರಾಜ್ಯ ಶಾಸನದಿಂದ ಈ ಆಚಾರ ವಿಧಿಯನ್ನು ನಿಲ್ಲಿಸಲಾಯಿತು. ನಾರದ ಮುನಿಗಳು ಮಹಾರಾಜ ಯುಧಿಷ್ಠಿರನಿಗೆ ನೀಡಿದ ಈ ಕಾಲಜ್ಞಾನ ವಿಧವೆಯಾದ ತನ್ನ ದೊಡ್ಡಮ್ಮನಲ್ಲಿಗೆ ಅವನು ಹೋಗುವುದನ್ನು ತಡೆಯಿತು. ಶ್ಲೋಕ 59. ವಿದುರಸ್ತದಾಶ್ಚರ್ಯಂ ನಿಶಾಮ್ಯ ಕುರುನಂದನ ಹರ್ಷಶೋಕಾಯುಕ್ತಸ್ತಸ್ಮಾತ್ ಗಂತಾ ತೀರ್ಥ ನಿಷೇವಕಃ. ವಿದುರನು ಕೂಡ ಆದರೆ ತತ್ ಆ ಘಟನೆಯನ್ನು ಆಶ್ಚರ್ಯಂ ಅದ್ಭುತವಾದ ನಿಶಾಮ್ಯ ನೋಡಿ, ಕುರುನಂದನ ಕುರುಪುತ್ರನೇ, ಹರ್ಷ ಸಂತಸ, ಶೋಕ ದುಃಖ ಯುತಃ ಕೂಡಿದವನಾಗಿ, ತಸ್ಮಾತ್ ಆ ಸ್ಥಳದಿಂದ ಗಂತ ದೂರ ಹೋಗುವನು, ತೀರ್ಥ ಯಾತ್ರಾ ಸ್ಥಳಗಳ ನಿಷೇವಕ ಚೈತನ್ಯ ಪೂರ್ಣನಾಗಲು. ಅನುವಾದ: ವಿದುರನು ಹರ್ಷ ಶೋಕ ಸಮನ್ವಿತನಾಗಿ ಆ ಬಳಿಕ ಪವಿತ್ರ ತೀರ್ಥಕ್ಷೇತ್ರವಾದ ಆ ಸ್ಥಳವನ್ನು ಬಿಟ್ಟು ಹೋಗುವನು. ಭಾವಾರ್ಥ: ತನ್ನ ಇಂದಿನ ಜೀವನದಲ್ಲಿ ಐಹಿಕವಾದಕ್ಕೆ ಅತಿಯಾಗಿ ಅಂಟಿಕೊಂಡಿದ್ದು ತನ್ನಣ್ಣನಾದ ಧೃತರಾಷ್ಟ್ರನು ತನ್ನ ಇಂದಿನ ಜೀವನದಲ್ಲಿ ಐಹಿಕವಾದಕ್ಕೆ ಅತಿಯಾಗಿ ಅಂಟಿಕೊಂಡಿದ್ದು ತನ್ನಣ್ಣನಾದ ಧೃತರಾಷ್ಟ್ರನು ಮುಕ್ತ ಯೋಗಿಯಾಗಿ ಅದ್ಭುತವಾಗಿ ನಿರ್ಗಮಿಸಿದ್ದನ್ನು ಕಂಡು ವಿದುರನು ಆಶ್ಚರ್ಯಚಕಿತನಾದನು. ಹೇಗೇ ಇರಲಿ, ವಿದುರನಿಂದಾಗಿಯೇ ಅವನ ಅಣ್ಣ ಬದುಕಿನ ಸ್ಪೃಹಣೀಯ ಗುರಿಯನ್ನು ತಲುಪಿದನು. ಆದ್ದರಿಂದ ವಿದುರನು ಇದನ್ನು ತಿಳಿದಾಗ ಹರ್ಷಪಟ್ಟನು. ಆದರೆ ತನ್ನ ಅಣ್ಣನನ್ನು ಶುದ್ಧ ಭಕ್ತನನ್ನಾಗಿ ಪರಿವರ್ತಿಸಲು ಸಾಧ್ಯವಾಗಲಿಲ್ಲವೆಂದು ದುಃಖಿತನಾದನು. ಧೃತರಾಷ್ಟ್ರನು ಭಗವಂತನ ಭಕ್ತರಾದ ಎಲ್ಲ ಪಾಂಡವರಲ್ಲಿ ದ್ವೇಷವುಳ್ಳವನಾಗಿದ್ದುದರಿಂದ ವಿದುರನು ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ವೈಷ್ಣವನ ಪಾದಗಳಲ್ಲಿ ಮಾಡುವ ಅಪರಾಧ ಭಗವಂತನ ಪಾದಕಮಲಗಳಲ್ಲಿ ಮಾಡುವ ಅಪರಾಧಕ್ಕಿಂತ ಹೆಚ್ಚು ಅಪಾಯಕರವಾದದ್ದಾಗಿದೆ. ಧೃತರಾಷ್ಟ್ರನ ಇಂದಿನ ಬದುಕು ಅತ್ಯಂತ ಲೌಕಿಕವಾದದ್ದಾಗಿತ್ತು. ಅಂತಹ ಬದುಕನ್ನು ನಡೆಸಿದ ತನ್ನ ಅಣ್ಣನ ಮೇಲೆ ಕೃಪೆ ತೋರುವಲ್ಲಿ ವಿದುರನು ಖಂಡಿತವಾಗಿಯೂ ಅತ್ಯಂತ ಉದಾರನಾಗಿದ್ದನು. ಅಂತಿಮವಾಗಿ ಈ ವರ್ತಮಾನದ ಬದುಕಿನಲ್ಲಿ ಅಂತಹ ಕೃಪೆಯ ಫಲವು ಸರ್ವಶ್ರೇಷ್ಠ ಭಗವಂತನ ಸಂಕಲ್ಪವನ್ನೇ ಖಂಡಿತವಾಗಿಯೂ ಅವಲಂಬಿಸಿರುತ್ತದೆ. ಆದ್ದರಿಂದ ಧೃತರಾಷ್ಟ್ರನು ಮುಕ್ತಿಯನ್ನು ಮಾತ್ರ ಪಡೆದನು. ಅಂತಹ ಅನೇಕ ಬದುಕಿನ ಮುಕ್ತ ಸ್ಥಿತಿಯ ಬಳಿಕ ಭಕ್ತಿ ಸೇವೆಯ ಸ್ಥಿತಿಯನ್ನು ಪಡೆಯಬಹುದಾಗಿದೆ. ವಿದುರನು ತನ್ನ ಅಣ್ಣ ಅತ್ತಿಗೆಯರ ಮರಣದಿಂದ ನಿಜಕ್ಕೂ ಅತ್ಯಂತ ದುಃಖಿತನಾಗಿದ್ದನು. ಅಂತಹ ಶೋಕವನ್ನು ಉಪಶಮನ ಮಾಡುವುದಕ್ಕೆ ಒಂದೇ ಒಂದು ಉಪಾಯವೆಂದರೆ ತೀರ್ಥಯಾತ್ರೆಗಾಗಿ ಹೊರಡುವುದೇ ಆಗಿತ್ತು. ಹೀಗಾಗಿ ತನ್ನ ಬದುಕುಳಿದ ಚಿಕ್ಕಪ್ಪ ವಿದುರನನ್ನು ಮರಳಿ ಕರೆಯಲು ಮಹಾರಾಜ ಯುಧಿಷ್ಠಿರನಿಗೆ ಅವಕಾಶವೇ ಇಲ್ಲದಾಗಿತ್ತು. ಶ್ಲೋಕ 60. ಇತ್ಯುಕ್ತಾದಾರುಹತ್ ಸ್ವರ್ಗಂ ನಾರದ ಸಹ ತುಂಬುರು ಯುಧಿಷ್ಠಿರೋ ವಚಸ್ತಸ್ಯ ಹೃದಿ ಕೃತ್ವಾ ಜಹಚುಚ. ಇತಿ ಹೀಗೆ ಉತ್ವಾ ಹೇಳಿದ, ಅತ ಅನಂತರ, ಆರುಹತ್ ಏರಿದರು, ಸ್ವರ್ಗಂ ಬಾಹ್ಯಾಕಾಶವನ್ನು, ನಾರದ ಮಹರ್ಷಿ ನಾರದರು, ಸಹ ಜೊತೆಗೆ, ತುಂಬುರು ತನ್ನ ತಂತಿವಾದ್ಯದ, ಯುಧಿಷ್ಠಿರ ಮಹಾರಾಜನು, ವಚಃ ಉಪದೇಶವನ್ನು, ತಸ್ಯ ಅವರ, ಹೃದೀಕೃತ್ವ ಹೃದಯದಲ್ಲಿರಿಸಿ, ಅಜಾಹ ತ್ಯಜಿಸಿದನು, ಶುಚ ಎಲ್ಲ ಶೋಕವನ್ನು. ಅನುವಾದ: ಇಷ್ಟು ಮಾತನಾಡಿ ಮಹರ್ಷಿ ನಾರದರು ತಮ್ಮ ವೀಣೆಯೊಂದಿಗೆ ಅಂತರಿಕ್ಷಕ್ಕೇರಿದರು. ಯುಧಿಷ್ಠಿರನು ಅವರ ಉಪದೇಶವನ್ನು ಹೃದಯದಲ್ಲಿಟ್ಟು ಎಲ್ಲ ಶೋಕಗಳಿಂದ ಹೊರಬರಲು ಸಮರ್ಥನಾದನು. ಭಾವಾರ್ಥ:
ಭಗವಂತನ ಅನುಗ್ರಹದಿಂದ ಆಧ್ಯಾತ್ಮಿಕ ಶರೀರವನ್ನು ತಳೆದ ಶ್ರೀ ನಾರದ ಮಹರ್ಷಿಗಳು ಒಬ್ಬ ಶಾಶ್ವತ ಅಂತರಿಕ್ಷಗಾಮಿಯಾಗಿದ್ದಾರೆ. ಅವರು ನಿರ್ಬಂಧವಿಲ್ಲದೆ ಐಹಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳೆರಡರ ಬಾಹ್ಯಾಕಾಶದಲ್ಲಿ ಸಂಚರಿಸಬಲ್ಲರು. ಅನಂತ ಆಕಾಶದಲ್ಲಿರುವ ಯಾವುದೇ ಲೋಕಕ್ಕೂ ಕ್ಷಣಾರ್ಧದಲ್ಲಿ ಹೋಗಬಲ್ಲರು. ಅವರು ಪೂರ್ವ ಜನ್ಮದಲ್ಲಿ ದಾಸಿಯೋರ್ವಳ ಮಗನಾಗಿದ್ದುದನ್ನು ನಾವು ಆಗಲೇ ಚರ್ಚಿಸಿದ್ದೇವೆ. ಶುದ್ಧ ಭಕ್ತರ ಸಂಘದಿಂದಾಗಿ ಅವರು ಅಂತರಿಕ್ಷಗಾಮಿಯ ಸ್ಥಿತಿಗೆ ಏರಿದ್ದರು. ತನ್ಮೂಲಕ ಸಂಚಾರ ಸ್ವಾತಂತ್ರ್ಯವನ್ನ ಪಡೆದಿದ್ದರು. ಆದ್ದರಿಂದ ಪ್ರತಿಯೊಬ್ಬರು ನಾರದ ಮುನಿಗಳ ಹೆಜ್ಜೆಗಳನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಐಹಿಕ ಸಾಧನಗಳಿಂದ ಇತರ ಲೋಕಗಳನ್ನು ತಲುಪುವ ನಿಷ್ಫಲ ಪ್ರಯತ್ನ ಮಾಡಬಾರದು. ಮಹಾರಾಜ ಯುಧಿಷ್ಠಿರನು ಧಾರ್ಮಿಕ ರಾಜನಾಗಿದ್ದನು. ಆದ್ದರಿಂದ ಅವನು ಸಾಂದರ್ಭಿಕವಾಗಿ ನಾರದ ಮುನಿಗಳನ್ನು ಕಾಣಬಲ್ಲವನಾಗಿದ್ದನು. ನಾರದ ಮುನಿಗಳನ್ನು ಕಾಣಬಯಸುವವನು ಮೊದಲು ಧಾರ್ಮಿಕನಾಗಬೇಕು. ನಾರದ ಮುನಿಗಳ ಹೆಜ್ಜೆಗಳನ್ನು ಅನುಸರಿಸಬೇಕು. ಇಲ್ಲಿಗೆ ಶ್ರೀಮದ್ ಭಾಗವತದ 1ನೇ ಸ್ಕಂದದ ಧೃತರಾಷ್ಟ್ರನ ಗೃಹತ್ಯಾಗ ಎಂಬ 13ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.